ಮುದೀರೇ ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ನಿತ್ಯಂ ಭಾಗವತ ಸೇವೆಯ ಭಗವತ್ಯುತ್ತಮ ಶ್ಲೋಕೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಶ್ರೀಮದ್ ಭಾಗವತ 3ನೇ ಸ್ಕಂದ 2ನೇ ಅಧ್ಯಾಯ ಕೃಷ್ಣ ಸ್ಮರಣೆ. ಫಸ್ಟ್ 10 ಶ್ಲೋಕ ಬರೀ ಅನುವಾದ ಓದ್ತೇನೆ. ಶ್ರೀ ಶುಕಮುನಿಗಳು ಹೇಳಿದರು, ಅತ್ಯಂತ ಪ್ರಿಯಕರನಾದ ಭಗವಂತನ ಶ್ರೀಕೃಷ್ಣನ ಸಂದೇಶಗಳನ್ನು ಹೇಳುವಂತೆ ಮಹಾನ್ ಭಕ್ತ ಉದ್ಧವನನ್ನು ವಿದುರನು ಕೇಳಿದನು. ಆದರೆ ಶ್ರೀಕೃಷ್ಣನ ಸ್ಮರಣೆ ಮಾತ್ರದಿಂದಲೇ ತೀವ್ರವಾಗಿ ತಲ್ಲಣಗೊಂಡ ಉದ್ಧವನಿಗೆ ತತ್ಕ್ಷಣ ಉತ್ತರ ಕೊಡಲಾಗಲಿಲ್ಲ. ಅವನು ಶೈಶವಾವಸ್ಥೆಯಿಂದಲೂ ಭಗವಾನ್ ಶ್ರೀಕೃಷ್ಣನ ಸೇವೆಯಲ್ಲಿ ಮಗ್ನನಾದವನು. 5 ವರ್ಷದ ಬಾಲಕನಾಗಿದ್ದಾಗಲೇ ಶ್ರೀಕೃಷ್ಣನ ಸೇವೆಯಲ್ಲಿ ಎಷ್ಟರ ಮಟ್ಟಿಗೆ ತನ್ಮಯನಾಗಿದ್ದನೆಂದರೆ ತಾಯಿಯು ಉಪಹಾರಕ್ಕೆ ಕರೆದರೂ ಅವನು ಉಪಹಾರ ಮಾಡ ಬಯಸುತ್ತಿರಲಿಲ್ಲ. ಉದ್ಧವ ಹೀಗೆ ಏಕಪ್ರಕಾರವಾಗಿ ಬಾಲ್ಯದಿಂದ ಭಗವಂತನ ಸೇವೆ ಮಾಡಿದನು. ವೃದ್ಧಾಪ್ಯದಲ್ಲೂ ಅವನ ಈ ಸೇವಾಭಾವವು ಕುಗ್ಗಲಿಲ್ಲ. ಭಗವಂತನ ಸಂದೇಶವನ್ನು ಕುರಿತು ಕೇಳಿದೊಡನೆಯೇ ಅವನಿಗೆ ಭಗವಂತನ ಸಕಲವೂ ನೆನಪಿಗೆ ಬಂದಿತು. ಕ್ಷಣಕಾಲ ಅವನು ಗಾಢ ಮೌನ ತಾಳಿದನು. ಅವನ ದೇಹ ನಿಶ್ಚಲವಾಯಿತು. ಭಕ್ತಿ ಸೇವೆ ಆನಂದ ಪರವಶತೆಯಲ್ಲಿ ಭಗವಂತನ ಪಾದಪದ್ಮಗಳ ಸ್ಮರಣೆಯ ಅಮೃತದಲ್ಲಿ ಅವನು ಮೈ ಮರೆತನು. ಅವನು ಆ ಆನಂದ ಪರವಶತೆಯ ಆಳದಲ್ಲಿ ಮುಳುಗಿ ಹೋದಂತೆ ತೋರುತ್ತಿತ್ತು. ಸಂಪೂರ್ಣ ಆನಂದ ಪರವಶತೆಯಿಂದಾಗಿ ಉದ್ಧವನಲ್ಲಿ ಉಂಟಾದ ಸಕಲ ದಿವ್ಯ ಶಾರೀರಿಕ ಬದಲಾವಣೆಗಳನ್ನು ವಿದುರನು ಗಮನಿಸಿದನು. ಅವನು ಭಗವಂತನ ವಿರಹ ತಾಪದಿಂದ ಹೊಮ್ಮಿದ ಅಶ್ರುಗಳನ್ನು ತನ್ನ ಕಂಗಳಿಂದ ಒರೆಸಿಕೊಳ್ಳಲು ಪ್ರಯತ್ನಿಸಿದನು. ಹೀಗೆ ಉದ್ಧವನು ಭಗವಂತನ ಅಪಾರ ಪ್ರೇಮದಲ್ಲಿ ಸಂಪೂರ್ಣವಾಗಿ ಲೀನವಾದುದನ್ನು ವಿದುರನು ಅರ್ಥ ಮಾಡಿಕೊಂಡನು. ಮಹಾನ್ ಭಕ್ತನಾದ ಉದ್ಧವನು ಶೀಘ್ರದಲ್ಲೇ ಭಗವಂತನ ಧಾಮದಿಂದ ಮಾನವ ನೆಲೆಗೆ ಮರಳಿದ. ಪೂರ್ವ ಸ್ಮರಣೆಯನ್ನು ಜಾಗೃತಗೊಳಿಸಿ ಕಣ್ಣುಗಳನ್ನು ಒರೆಸಿಕೊಳ್ಳುತ್ತಾ ಸಂತೋಷ ಭಾವದಿಂದ ವಿದುರರನ್ನು ಉದ್ದೇಶಿಸಿ ಮಾತನಾಡಿದನು. ಶ್ರೀ ಉದ್ಧವನು ನುಡಿದನು, ಪ್ರಿಯ ವಿದುರನೇ, ವಿಶ್ವದ ಸೂರ್ಯನಾದ ಭಗವಾನ್ ಶ್ರೀಕೃಷ್ಣನು ಅಸ್ತಂಗತನಾಗಿದ್ದಾನೆ. ಈ ನಮ್ಮ ಮನೆಯನ್ನು ಮಹಾನ್ ಕಾಲಸರ್ಪವು ನುಂಗಿ ಹಾಕಿದೆ. ಇನ್ನು ನಮ್ಮ ಯೋಗಕ್ಷೇಮವನ್ನು ಕುರಿತು ನಾನು ನಿನಗೆ ಹೇಳುವುದೇನಿದೆ? ಸಕಲ ಗ್ರಹಗಳು ಸೇರಿದಂತೆ ಈ ಬ್ರಹ್ಮಾಂಡವು ಅತ್ಯಂತ ದೌರ್ಭಾಗ್ಯಶಾಲಿಯಾದದ್ದು. ಯದುವಂಶದವರು ಇನ್ನೂ ಹೆಚ್ಚು ದೌರ್ಭಾಗ್ಯಶಾಲಿಗಳು. ಏಕೆಂದರೆ ಮೀನು ಹೇಗೆ ಚಂದ್ರನನ್ನು ಗುರುತಿಸಲಿಲ್ಲವೋ ಹಾಗೆ ಅವರು ಶ್ರೀಹರಿಯನ್ನು ದೇವೋತ್ತಮ ಪುರುಷನೆಂದು ಗುರುತಿಸಲಿಲ್ಲ. ಇದು ಆಯ್ತು ಅನ್ಕೊಳ್ತೇನೆ ಲಾಸ್ಟ್ ಟೈಮು. ಯಾದವರೆಲ್ಲರೂ ಅನುಭವಿ ಭಕ್ತರು, ವಿದ್ವಾಂಸರು ಮತ್ತು ಬೌದ್ಧಿಕ ಅಧ್ಯಯನದಲ್ಲಿ ಪರಿಣತರು. ಇದ್ದಲ್ಲದೆ ಅವರು ಭಗವಂತನ ನಾನಾ ಬಗೆಯ ವಿಶ್ರಾಂತಿಯಲ್ಲಿ ಅವರೊಡನೆ ಇದ್ದರು. ಹಾಗಿದ್ದರೂ ಅವರು ಭಗವಂತನನ್ನು ಎಲ್ಲೆಡೆ ಇರುವ ಏಕೈಕ ಪರಮಪುರುಷನೆಂದು ಮಾತ್ರ ತಿಳಿಯಬಲ್ಲವರಾಗಿದ್ದರು. ಭಗವಂತನ ಮಾಯಾಶಕ್ತಿಯಿಂದ ದಿಗ್ಭ್ರಾಂತರಾದವರ ಮಾತುಗಳು ಸಂಪೂರ್ಣವಾಗಿ ಶರಣಾಗತರಾದ ಆತ್ಮಗಳ ಬುದ್ಧಿಯನ್ನು ಯಾವುದೇ ಸಂದರ್ಭದಲ್ಲೂ ವಿಚಲಿತಗೊಳಿಸಲಾಗದು. ಇದು ಆಯ್ತು ಅನ್ಕೊಳ್ತೇನೆ. ಶ್ಲೋಕ 11 ಆಗ್ಲಿಲ್ಲ ಪ್ರಭು. 11ರಿಂದ ಸ್ಟಾರ್ಟ್. ಪ್ರದರ್ಶಯ ತಪ್ತ ತಪಸಾ ಅವಿತೃಪ್ತ ದೃಶಾಂ ನೃಣಾಂ
ಆದಾಯಾಂತರ್ ಅದಾದ್ಯಸ್ತು ಆದಾಯಾಂತರಧಾವ್ಯಸ್ತು ಸ್ವಬಿಂಬಂ ಲೋಕಲೋಚನಂ. ಭಗವಾನ್ ಶ್ರೀಕೃಷ್ಣನು ಲೋಕದ ಸರ್ವರ ನೋಟಕ್ಕೆ ತನ್ನ ಶಾಶ್ವತ ರೂಪವನ್ನು ತೋರಿದನು. ಅಗತ್ಯವಾದ ತಪಸ್ಸನ್ನು ಮಾಡದೆ ತನ್ನನ್ನು ಯಥಾರೂಪದಲ್ಲಿ ಕಾಣಲು ಅಸಮರ್ಥರಾದವರ ನೋಟದಿಂದ ಮರೆಯಾಗಿ ಅದೃಶ್ಯನಾದನು. ಸೊ ಪ್ರಭುಪಾದರು ಇಲ್ಲಿ ಒಂದು ಮೀನಿನ ಉದಾಹರಣೆ ಕೊಡ್ತಾ ಇದ್ದಾರೆ. ಇಲ್ಲಿ ಮೀನು ನೀರಿನಲ್ಲಿ ಹೇಗೆ ಸಹಜ ಪ್ರಾಣಿ. ಸೊ ನೀರಿನಲ್ಲಿ ಅದಕ್ಕೆ ಅದರ ಜೀವನ, ಅದರ ಆನಂದ. ಸೊ ಫಿಶ್ ಔಟ್ ಆಫ್ ವಾಟರ್, ಮೀನನ್ನು ನೀರಿಂದ ತೆಗೆದು ಬಿಟ್ರೆ ಏನ್ ಮಾಡಿದ್ರು ಅಷ್ಟೇ, ಅದಕ್ಕೆ ಏನ್ ಕೊಟ್ರು ಅಷ್ಟೇ. ಅದಕ್ಕೆ ಅದರ ಇದೆಲ್ಲ ನೆಲೆ ಅಲ್ಲ, ಅದು ಮೀನಿನ ನೆಲೆ ಅಲ್ಲ. ಸೊ ಹಾಗೆ ಅದು ಜಲಪ್ರಾಣಿ, ಅದು ಎಷ್ಟೇ ಇದ್ರೂ ಅದು ಭೂಮಿ ಮೇಲೆ ಅದಕ್ಕೆ ಆನಂದ ಪಡಲಿಕ್ಕೆ ಆಗೋದಿಲ್ಲ. ಸೊ ಹಾಗೆ ನಾವು ಕೂಡ ಮೂಲತಃ ನಾವು ಕೃಷ್ಣನ ಸೇವಕರು. ಸೊ ಕೃಷ್ಣ ಪ್ರಜ್ಞೆಯಲ್ಲಿ, ಕೃಷ್ಣನ ದಾಸರಾಗಿ, ಕೃಷ್ಣನ ಸೇವೆಯಲ್ಲಿ ನಮ್ಗೆ ಆನಂದ. ಸೊ ಅದು ಬಿಟ್ರೆ ನಮ್ಗೆ ಏನ್ ಮಾಡೋದು ಕೂಡ ಆಗೋದಿಲ್ಲ. ಅದನ್ನ ನೀರಿಂದ ಹೊರಗೆ ತೆಗೆದ ಮೀನು ಇದ್ದಾಗೆ. ಎಲ್ಲ ನಮಗೆ ಭೌತಿಕ ಆಸೆಗಳು ಪೂರೈಕೆ ಆಗ್ಬೋದು, ಆದರೆ ಅದರಿಂದ ನಮಗೆ ತೃಪ್ತಿ ಅನ್ನೋದು ಸಿಗೋದಿಲ್ಲ. ಸೊ ಅದು ಇಲ್ಲಿ ಪ್ರಭುಪಾದರು ಈ ಶ್ಲೋಕದಲ್ಲಿ ಅವಿತೃಪ್ತ ದೃಶ್ಯಾಂ ತುಂಬಾ ಮಹತ್ವದ ಪದ. ಐಹಿಕ ಪ್ರಪಂಚದಲ್ಲಿ ಬದ್ಧಾತ್ಮರಲ್ಲೂ ವಿವಿಧ ಮಾರ್ಗಗಳಲ್ಲಿ ತಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸಲು ಪ್ರಯತ್ನಿಸಿರುತ್ತಾರೆ, ಆದರೆ ಅಂತ ಪ್ರಯತ್ನಗಳಿಂದ ತೃಪ್ತಿ ಅಸಾಧ್ಯ. ನೀರಿನಿಂದ ಹೊರತೆಗೆದ ನೆಲದ ಮೇಲಿನ ಮೀನಿನ ಉದಾಹರಣೆ ತುಂಬಾ ಸೂಕ್ತವಾದದ್ದು. ಮೀನನ್ನು ನೀರಿನಿಂದ ಹೊರತೆಗೆದು ನೆಲದ ಮೇಲೆ ಎಸೆದಾಗ ಎಷ್ಟೇ ಭೋಗಭಾಗ್ಯಗಳನ್ನು ನೀಡಿಯೂ ಅದನ್ನು ಸಂತುಷ್ಟಗೊಳಿಸಲಾಗದು. ಚೇತನಾತ್ಮವು ಪರಮಚೇತನನ ದೇವೋತ್ತಮ ಪುರುಷನ ಸಾಹಚರ್ಯದಲ್ಲಿ ಮಾತ್ರ ಸುಖಿಯಾಗಿರಬಲ್ಲದು, ಬೇರೆಲ್ಲೂ ಇಲ್ಲ. ಭಗವಂತನು ತನ್ನ ಅಮಿತ ನಿರ್ವ್ಯಾಜನ ಅನುಗ್ರಹದಿಂದಾಗಿ ಆಧ್ಯಾತ್ಮಿಕ ಲೋಕದ ಬ್ರಹ್ಮಜ್ಯೋತಿಯ ವಲಯದಲ್ಲಿ ಅಸಂಖ್ಯಾತ ವೈಕುಂಠ ಲೋಕಗಳನ್ನು ಹೊಂದಿದ್ದಾನೆ. ಆ ದಿವ್ಯ ಲೋಕದಲ್ಲಿ ಜೀವಿಗಳ ಅಪರಿಮಿತ ಆನಂದಕ್ಕಾಗಿ ಅಪರಿಮಿತ ವ್ಯವಸ್ಥೆ ಇದೆ. ಶಿಲ ಪ್ರಭುಪಾದರು ಬಹಳ ಚೆನ್ನಾಗಿ ಬರೀತಾ ಇರೋದು, ಭಗವಂತನ ಅವನ ಸೃಷ್ಟಿ ಅಸಂಖ್ಯಾತ ವೈಕುಂಠ ಲೋಕಗಳು, ಅಸಂಖ್ಯಾತ, ಏನು ಅಲ್ಲಿ ಕಡಿಮೆ ಇಲ್ಲ. ಅಲ್ಲಿ ಭೌತಿಕ ಜಗತ್ತಿನಲ್ಲಿ ಎಲ್ಲದಕ್ಕೂ ಏನಾದರೂ ಕೊರತೆ, ಕಡಿಮೆ ನೋಡಿ. ಎಲ್ಲ ಜಗಳ, ಯುದ್ಧ, ದೇಶಗಳು, ರಾಜ್ಯಗಳು, ಕೊರತೆ ಅವ್ರು ಯೋಚನೆ ಮಾಡ್ತಾರೆ. ಆ ದೇಶದಲ್ಲಿ ಅದಿದೆ, ನಮಗೆ ಆ ದೇಶ ಇಲ್ಲ. ಸೊ ಆ ದೇಶದ ಹೇಗಾದ್ರೂ ನಾವು ಪಡ್ಕೊಂಡ್ಬಿಟ್ರೆ ಅಮೆರಿಕನ್ ದೇಶ ಯೋಚನೆ ಮಾಡುತ್ತೆ, ಚೀನಾ ಇದ್ದಾರೆ, ರಷ್ಯಾ ಇದ್ದಾರೆ, ಅವ್ರು ನಮ್ಮ ವೈರಿಗಳು, ಅವರು ನಮ್ಮ ಇದನ್ನ ತಗೊಂಡ್ಬಿಟ್ರೆ ಸೊ ನಾವು ಮಾಡ್ಬೇಕು. ಸೊ ಹೀಗೆ ಭಯ, ದೇಶಗಳಲ್ಲಿ ಭಯ ಇರುತ್ತೆ, ರಾಜ್ಯಗಳಲ್ಲಿ ಮಧ್ಯದಲ್ಲಿ ಭಯ ಇರುತ್ತೆ, ಕುಟುಂಬಗಳಲ್ಲಿ ಭಯ ಇರುತ್ತೆ ನಮ್ಗೆ. ವ್ಯಕ್ತಿಗಳಲ್ಲೂ ಕೂಡ ನಮ್ಗೆ ಆ ರೀತಿನೇ ಇರುತ್ತೆ ಒಂದ್ ರೀತಿ. ಅಯ್ಯೋ, ಯಾಕಂದ್ರೆ ಇಲ್ಲಿ ಭೌತಿಕ ಜಗತ್ತಿನ ಒಂದ್ ಕೊರತೆ ತರ ಕಾಣುತ್ತೆ, ಆದ್ರೆ ಭಗವಂತನು ಆಧ್ಯಾತ್ಮಿಕ ಜಗತ್ತು ಹೇಳ್ತಾ ಇದರಲ್ಲಿ ಅಸಂಖ್ಯಾತ ವೈಕುಂಠ ಲೋಕಗಳನ್ನು ಹೊಂದಿದ್ದಾನೆ. ಆ ದಿವ್ಯ ಲೋಕದಲ್ಲಿ ಜೀವಿಗಳ ಅಪರಿಮಿತ ಆನಂದಕ್ಕಾಗಿ ಅಪರಿಮಿತ ವ್ಯವಸ್ಥೆ ಇದೆ. ಸೊ ಯಾವುದಕ್ಕೂ ಕೊರತೆ ಇಲ್ಲ ಆಕ್ಚುಲಿ. ನಿತ್ಯೋ ನಿತ್ಯಾನಾಂ ಚೇತನಾನಾಂ. ಸೊ ಭಗವಂತನು ಎಲ್ಲರನ್ನು ಸಲಹುವನು, ಎಲ್ಲರನ್ನು ರಕ್ಷಿಸುವವನು. ಸೊ ಮತ್ತೆ ಅವನು ಅವನ ಅಚಿಂತ್ಯ ಶಕ್ತಿ ಇದೆ, ಅಮಿತ ಶಕ್ತಿ ಇದೆ. ಸೊ ಹಾಗೆ ನಾವು ಕೃಷ್ಣ ಪ್ರಜ್ಞೆಗೆ ಬರ್ಬೇಕಷ್ಟೇ. ಕೃಷ್ಣ ಪ್ರಜ್ಞೆಯಲ್ಲಿದ್ರೆ ಏನೋ ಇಚ್ಛೆ ಆತರ ಇದ್ರೂ ಕೂಡ ಆತರ. ಧ್ರುವ ಮಹಾರಾಜನ ಇಚ್ಛೆಗೆ ನಾವು ಕೇಳಿದ್ವಲ್ಲ, ನಾವು ಧ್ರುವ ಮಹಾರಾಜ ಚರಿತ್ರೆಯಲ್ಲಿ ತುಂಬಾ ದೊಡ್ಡ ಇಚ್ಛೆ, ಭೌತಿಕವಾಗಿ ಯಾರು ಆ ರೀತಿ ಇಚ್ಛೆ ಪಡಕ್ಕೆ ಸಾಧ್ಯ ಇಲ್ಲ. ಆತರ ಯಾರು ದೇವತೆಗಳು ಕೂಡ ಆಗುತ್ತೆ ಅಂತಾನು ಯೋಚನೆ ಮಾಡ್ತಾರೆ. ಬ್ರಹ್ಮದೇವರಿಗಿಂತ ನನಗೆ ಒಳ್ಳೆ ಒಂದು ದೊಡ್ಡ ರಾಜ್ಯ ಸಿಗಬೇಕು, ಕೃಷ್ಣ ಅದನ್ನು ಕೂಡ ಪೂರೈಕೆ ಮಾಡಿದ. ಸೊ ಹಾಗೆ ಹೇಗೋ ಕೃಷ್ಣ ಪ್ರಜ್ಞೆಗೆ ನಾವು ಬರ್ಬೇಕು. ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಆ ಶುದ್ಧ ಇದರಲ್ಲಿ ಅವಾಗ ನಮ್ಮ ಇಚ್ಛೆಗಳಿದ್ರು ಕೂಡ ಅದು ಪೂರೈಕೆ ಅದು ಇರಬಾರ್ದು. ಅದು ನಾವು ಭಕ್ತರನ್ನೇ ಇಚ್ಛೆಗಳು ಇರಬಾರ್ದು. ಆದ್ರೆ ಹೇಳ್ತಾ ಇರೋದು ಹಾಗೆ ಆಧ್ಯಾತ್ಮಿಕ ಇಚ್ಛೆಗಳಿರ್ತಾರೆ. ಇದೆಲ್ಲ ಇಲ್ಲಿ ಇಚ್ಛೆಗಳಿದೆ. ಆಧ್ಯಾತ್ಮಿಕ ನೆಲೆಯಲ್ಲೂ ಕೂಡ ಕೃಷ್ಣನ ಸೇವೆಯಲ್ಲಿ ಕೃಷ್ಣನ ಸಂತೋಷ ಮಾಡೋ ಒಂದು ಆಧ್ಯಾತ್ಮಿಕ ಇಚ್ಛೆ ನಮಗೆ ಎಷ್ಟು ದೊಡ್ಡದಾಗಿದ್ರು ಅದು ಕೃಷ್ಣನ ಪೂರೈಕೆ ಮಾಡ್ತಾರೆ. ವೈಕುಂಠ ಲೋಕಗಳಲ್ಲಿ ಅಥವಾ ವ್ಯವಸ್ಥೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಭಕ್ತರು ಉದಾಹರಣೆ ಕೊಡ್ತಾರೆ, ಇಲ್ಲೇನಾದ್ರು ನೀವು ಯಾರಾದ್ರೂ ಕೃಷ್ಣನಿಗೆ 1,00,000 ಇದು ರೋಸ್ ಹೂಗಳು ಅರ್ಪಣೆ ಮಾಡ್ಬೇಕು ಅಂದ್ರೆ ಇಲ್ಲಿ ತುಂಬಾ ಶ್ರಮ ಇದೆ. ಇಲ್ಲಿ ಅದು ಸಾಧ್ಯ ಆಗುತ್ತೋ ಇಲ್ಲೋ.
ಅದು ಸಾಧ್ಯ ಆಗೋದಕ್ಕೆ ಎಷ್ಟೋ ಕಾರಣಗಳಿದೆ. ಅದಕ್ಕೆ ಫಸ್ಟ್ ಹಣ ಸಂಗ್ರಹ ಆಗ್ಬೇಕು, ಮತ್ತೆ ಅದರ ವ್ಯವಸ್ಥೆ ಆಗ್ಬೇಕು, ಮತ್ತೆ ಅದು ಇರ್ಬೇಕಲ್ಲ. ಅದು ಆ ಸಮಯಕ್ಕೆ ನಿಮ್ಗೆ ಇದ್ರು ಹಣ ಇದ್ರು ಕೂಡ ನಿಮ್ಗೆ ಸಿಗ್ಬೇಕಲ್ಲ ನಿಮ್ಗೆ ಅಷ್ಟು. ಸೊ ಇದೆಲ್ಲ ಎಷ್ಟೆಷ್ಟೋ ಇದು ಕಾರಣಗಳಿರುತ್ತೆ ಎಲ್ಲದಕ್ಕೂ. ಆ ಜ್ಞಾನ, ಬಲ, ಕ್ರಿಯಾ ಎಲ್ಲ ಕೆಲಸ ಆಗಬೇಕು ಅಂದ್ರೆ ಒಂದು ಜ್ಞಾನ ಬರ್ಬೇಕು, ಮನಸ್ಸಿನಲ್ಲಿ ಬರ್ಬೇಕು, ಮತ್ತೆ ಅದಕ್ಕೆ ಶಕ್ತಿ ಇರಬೇಕು, ಮತ್ತೆ ಅದಕ್ಕೊಂದು ವ್ಯವಸ್ಥೆ ಆಗ್ಬೇಕು, ಎಷ್ಟೋ ಕಾರಣಗಳಿವೆ. ಆದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಹೇಳ್ತಾರೆ ಆತರ ಅಕಸ್ಮಾತ್ ಇದ್ರೆ ಯಾರಿಗಾದ್ರು ಆತರ ಇಚ್ಛೆ, ತಕ್ಷಣ ಅದು ಸಾಧ್ಯ ಆಗ್ಬಿಡುತ್ತೆ, ಪೂರೈಕೆ ಆಗುತ್ತೆ, ಆತರ ವ್ಯವಸ್ಥೆ ಸಿಗ್ಬಿಡುತ್ತೆ. ಸೊ ಹೀಗೆ ಅಲ್ಲಿ ಎಲ್ಲದಕ್ಕೂ ಕೂಡ ಎಲ್ಲ ಅನ್ಲಿಮಿಟೆಡ್, ಎಲ್ಲ ಕೂಡ ಅಲ್ಲಿ ಅಪರಿಮಿತ, ಅಲ್ಲೇನೋ ಒಂದು ಇದಿಲ್ಲ, ಅಲ್ಲಿ ಒಂದು ಲಿಮಿಟೇಷನ್, ಕೊರತೆ ಇಲ್ಲ ಅಲ್ಲಿ. ಸೊ ಪ್ರಭುಪಾದರು ಈ ರೀತಿ ಅವಿತ ತೃಪ್ತ. ಆದ್ರೆ ಇನ್ನೊಂದು ಈ ಶ್ರೀ ಭಾರತ್ ಇಲ್ಲಿ ಪ್ರಭುಪಾದರು ಹೇಳೋದು ಹೀಗೆ, ಯಾರು ಅವರು ಕೃಷ್ಣನು ಅವತರಿಸಿದಾಗ ಅವರು ಈ ರೀತಿ ಅವನ ಭಕ್ತಿ ಭಾವನ ಬೆಳೆಸ್ಕೊಂಡ್ರು, ಅವರು ತೃಪ್ತಿ ಪಡೆದರು ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಭೌತಿಕವಾಗಿ ತೃಪ್ತಿ ಪಡಕ್ಕೆ ಸಾಧ್ಯ ಇಲ್ಲ, ನಾವು ಅತೃಪ್ತರಾಗೇ ಇರ್ತೇವೆ. ಎಷ್ಟೇ ಏನೇ ಸಿಕ್ಕಿದ್ರು ಏನೇ ಮಾಡಿದ್ರು ಒಂದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನಮಗೆ ನೆಮ್ಮದಿ ಇಲ್ಲ ನಮಗೆ. ಸೊ ಆದ್ರೆ ಭಕ್ತಿ ಭಾವ ಬೆಳೆಸಿದ್ರೆ ಸಾಧ್ಯ ಆಗುತ್ತೆ. ಪ್ರಭುಪಾದರು ಇಲ್ಲೊಂದು ಹೇಳ್ತಾರೆ, ನಾನು ಇದು ನೋಡಿ ಇಲ್ಲಿ ಭಗವಾನ್ ಶ್ರೀಕೃಷ್ಣ ಪ್ರತ್ಯಕ್ಷನಾದಾಗ ಅವನನ್ನು ನೈಜ ಕಲ್ಪನೆಯಲ್ಲಿ ಕಂಡು ತಮ್ಮ ಹಂಬಲಗಳನ್ನು ತೃಪ್ತಿಪಡಿಸಿಕೊಳ್ಳಲು ಸಾಧ್ಯವಾದಂತಹ ವ್ಯಕ್ತಿಗಳು ತನ್ಮೂಲಕ ಭಗವಂತನೊಂದಿಗೆ ಅವನ ಸಾಮ್ರಾಜ್ಯಕ್ಕೆ ಮರಳು ಸಾಧ್ಯವಾಯಿತು. ಆದರೆ ಭಗವಂತನನ್ನು ಅವನ ನೈಜ ರೂಪದಲ್ಲಿ ಕಾಣಲಾಗದವರು ತಮ್ಮ ಐಹಿಕ ಹಂಬಲಗಳಿಗೆ ಅನುರಕ್ತರಾಗಿ ಜೋತು ಬಿದ್ದು ಭಗವದ್ಧಾಮಕ್ಕೆ ಮರಳು ಅಸಮರ್ಥರಾದರು. ಭಗವಂತನು ಎಲ್ಲರ ದೃಷ್ಟಿಯನ್ನು ಮೀರಿ ಹೋದಾಗ ಈ ಶ್ಲೋಕದಲ್ಲಿ ಹೇಳಿರುವಂತೆ ತನ್ನ ಮೂಲ ಶಾಶ್ವತ ರೂಪದಲ್ಲಿ ಭೂಲೋಕವನ್ನು ತ್ಯಜಿಸಿದನು. ಓಕೆ, ಇಲ್ಲಿ ಪ್ರಭುಪಾದ ಹೇಳ್ತಾರೆ ಅಸಮರ್ಥರಾದ್ರು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಜನರಿಗೆ ನಾವು ಕೇಳೋದು ಎಲ್ಲರೂ ಕೂಡ ಭಗವಂತನ ಕೃಪೆಯಿಂದ ಭಗವದ್ಧಾಮ ಹೊರಟರು ಅಂತಾನೆ ಕೇಳ್ತೇವೆ. ಸೊ ಇದಕ್ಕೇನು ಎಕ್ಸ್ಪ್ಲನೇಷನ್ ಏನು, ಯಾರು ಹೇಳ್ತೀರಾ ಇದಕ್ಕೆ? ಏನಿರ್ಬೋದು, ಯಾಕೆ ಪ್ರಭುಪಾದ ಬರೀತಾ ಇದ್ದಾರೆ? ಯಾಕಂದ್ರೆ ಅಸುರರು ಕೂಡ ಭಗವಂತನ ನೋಡಿದ್ಮೇಲೆ ಅವರು ಎಷ್ಟೋ ಮಟ್ಟಿಗೆ ಅವರು ಕಲ್ಮಶಗಳೆಲ್ಲ ತೊರೆದು ಅವ್ರು ಅಟ್ಲೀಸ್ಟ್ ಬ್ರಹ್ಮಜ್ಯೋತಿಗೆ ಒಂದಾದರು ಅವರು. ಇಲ್ಲಿ ಹೇಳ್ತಾ ಇರೋದು, ಆದರೆ ಭಗವಂತನನ್ನು ಅವನ ನೈಜ ರೂಪದಲ್ಲಿ ಕಾಣಲಾಗದವರು ತಮ್ಮ ಐಹಿಕ ಹಂಬಲಗಳಿಗೆ ಅನುರಕ್ತರಾಗಿ ಜ್ಯೋತಿ ಬಿದ್ದು ಭಗವದ್ಧಾಮಕ್ಕೆ ಮರಳು ಅಸಮರ್ಥರಾದರು. ಸೊ ಬಹುಶಃ ಇದು ಅವರು ಬ್ರಹ್ಮಜ್ಯೋತಿಗೆ ತಲುಪಿದ್ರು ಅಂತ ಅಷ್ಟೇ ಹೇಳ್ತಾರಾ ಅಂತ. ಅಂದ್ರೆ ಸಾಮಾನ್ಯವಾಗಿ ನಾವು ಕೇಳೋದು, ಕೃಷ್ಣನ ಅವತರಿಸಿದಾಗ ಅವನು ಎಲ್ಲ ನಿವಾಸಿಗಳನ್ನು ಕೂಡ ಅವನು ಎಲ್ಲ ಭೂಲೋಕ ನಿವಾಸಿಗಳು ಭಗವದ್ಧಾಮಕ್ಕೆ ಕರೆದುಕೊಂಡು ಹೋದ ಅಂತಾನೆ ಕೇಳ್ತೇನೆ. ಭಗವಂತನ ಅನಂತ ಅಪರಿಮಿತ ಕೃಪೆ. ಹಾಗೆ ಭಗವಂತನು ಅವನು ಭಕ್ತಿ ಮಾಡಿದವ್ರಿಗೆ ಡೆಫಿನೆಟ್ಲಿ ಅವರು ವೈಕುಂಠ ಗೋಲೋಕಕ್ಕೆ ಹೋದರು ಅವರು. ಸೊ ಅದು ಹೇಳ್ತಾರೆ, ಅದು ಕೂಡ ಮುಂದೆ ಇವತ್ತು ಬರುತ್ತೆ, ಇವತ್ತು ನೋಡ್ತೀವಿ ನಾವು. ಸೊ ಆತರ ಭಗವಂತನ ಸ್ಪಷ್ಟ ಸಂಬಂಧ ಬೆಳೆಸಿದವರು ಗೋಲೋಕಕ್ಕೆ ಹೊರಟು. ಇಲ್ಲಾಂದ್ರೆ ಅಟ್ಲೀಸ್ಟ್ ಆ ಪ್ರೇಮ ಭಾವವನ್ನು ಬೆಳೆಸಿದವರು ಜಾಗೃತಗೊಂಡಿದ್ದು ಮತ್ತೆ ಭಕ್ತಿ ಅವ್ರು ವೈಕುಂಠ ಲೋಕವಾದರೂ ತಲುಪುದು ಅಂತಾನೆ ಹೇಳ್ತಾರೆ. ಆದ್ರೆ ಯಾರು ಈ ತರ ಕೃಷ್ಣನನ್ನು ವೈರಿಯಾಗಿ ಶತ್ರುವಾಗಿ ಆ ರೀತಿಯ ಕೃಷ್ಣನ ಅರ್ಥ ಮಾಡ್ಕೊಳ್ಳಿಲ್ಲ, ಅವರು ಬ್ರಹ್ಮಜ್ಯೋತಿಗೆ ಲೀನರಾದರು. ಇಲ್ಲೂ ಚೆನ್ನಾಗಿ ಹೇಳ್ತಾ ಇದ್ದಾರೆ ಪ್ರಭುಪಾದ ಇಲ್ಲಿ. ಬೃಂದಾವನ, ಮಥುರಾ ಮತ್ತು ದ್ವಾರಕೆಗಳಲ್ಲಿ ವಿಶಿಷ್ಟವಾಗಿ ತೋರಿದಂತಹ ದಿವ್ಯ ಲೀಲೆಗಳನ್ನು ಪ್ರದರ್ಶಿಸಲು ಸ್ವಯಂ ಭಗವಂತನೇ ಬರುತ್ತಾನೆ. ಬದ್ಧಾತ್ಮರನ್ನು ದೈವತ್ವಕ್ಕೆ, ಶಾಶ್ವತ ಪ್ರಪಂಚವಾದ ಭಗವದ್ಧಾಮಕ್ಕೆ ಸೆಳೆಯಲು ಭಗವಂತ ಅವತರಿಸುತ್ತಾನೆ. ಆದರೆ ಪುಣ್ಯದ ಕೊರತೆಯಿಂದಾಗಿ ಪ್ರೇಕ್ಷಕರು ಭಗವಂತನ ಲೀಲೆಗಳಿಂದ ಆಕರ್ಷಿತರಾಗುವುದಿಲ್ಲ. ಪಾಪದ ಪ್ರತಿಕ್ರಿಯೆಗಳ ಮಾರ್ಗವನ್ನು ದಾಟಿದವರಿಗೆ ಮಾತ್ರ ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ತೊಡಗುವುದು ಸಾಧ್ಯ ಎಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಬದ್ಧಾತ್ಮರನ್ನು ಪುಣ್ಯ ಮಾರ್ಗದಲ್ಲಿ ಹಚ್ಚುವುದೇ ಎಲ್ಲ ವೈದಿಕ ಕರ್ಮಾಚರಣೆಗಳ ಗುರಿಯಾಗಿದೆ. ಎಲ್ಲ ಸಾಮಾಜಿಕ ಜೀವನ ವ್ಯವಸ್ಥೆಗೆ ಗೊತ್ತುಪಡಿಸಲಾಗಿರುವ ತತ್ವಗಳನ್ನು ಕಟ್ಟುನಿಟ್ಟಾಗಿ ಆಚರಿಸುವುದರಿಂದ ಯಾರೊಬ್ಬರು ಸತ್ಯ, ನಿಷ್ಠೆ, ಮನೋನಿಗ್ರಹ, ಇಂದ್ರಿಯ ನಿಗ್ರಹ, ಸಹಿಷ್ಣುತೆ ಇತ್ಯಾದಿ ಗುಣಗಳನ್ನು ಸಾಧಿಸಬಹುದು. ಭಗವಂತನಿಗೆ ಪರಿಶುದ್ಧ ಸೇವೆಯನ್ನು ಸಲ್ಲಿಸುವ ಆಯಾಮಕ್ಕೆ ಏರಬಹುದು. ಅಂತಹ ದಿವ್ಯ ದೃಷ್ಟಿಯಿಂದ ಮಾತ್ರ ಯಾರೊಬ್ಬರ ಈ ಹಂಬಲಗಳು ಪೂರ್ಣ ತೃಪ್ತಿ ಹೊಂದಬಲ್ಲವು. ಸೊ ಪ್ರಭುಪಾದರು ಪ್ರಾಸೆಸ್ ಹೇಳ್ತಾ ಇದ್ದಾರೆ. ಸೊ ನಮಗೆ ಕೃಷ್ಣ ಪ್ರಜ್ಞೆಯಲ್ಲಿ ಅವನ ದರ್ಶನ, ಅವನ ಏನ್ ಹೇಳ್ತಾರೆ ರಿಯಲೈಸೇಷನ್, ಕೃಷ್ಣನ ಇದು ನಾಮ, ಅವನ ರೂಪ, ಅವನ ಲೀಲೆಗಳು ಅದರ ವಾಸ್ತವವಾಗಿ ಅದರ ಇದು ಗ್ರಹಣೆ ಆದ್ರೆ ಅವಾಗ ನಮ್ಗೆ ಭೌತಿಕ ರುಚಿಗಳು ಹೋಗ್ತವೆ ನಮ್ಗೆ. ಸೊ ಆದ್ರೆ ಹೋಗ್ಲಿಕ್ಕೆ ಈ ನೆಲೆಗೆ ನಾವು ಬರಬೇಕು ಅಂತ ಕೂಡ ಹೇಳ್ತಾರೆ. ಈ ನೆಲೆ ಅಂದ್ರೆ ಯಾವುದು? ವೇದಗಳಲ್ಲಿ ಕೊಟ್ಟ ಏನು ಪೂಜಾ ವಿಧಿಗಳಿದ್ರು ಎಲ್ಲವೂ ಕೂಡ, ಎಲ್ಲ ಆಚರಣೆಗಳು ನಮ್ಮನ್ನು ಈ
ಅಟ್ಲೀಸ್ಟ್ ಪಾಪದ ನೆಲೆಯಿಂದ ಸ್ವಲ್ಪ ಪುಣ್ಯದ ನೆಲೆಗೆ ತರುತ್ತೆ ನಮಗೆ. ಪಯಸ್ ಆಕ್ಟಿವಿಟಿ. ಆಮೇಲೆ ಈ ವರ್ಣಾಶ್ರಮ ಧರ್ಮ ಕೂಡ, ವರ್ಣಾಶ್ರಮ ಧರ್ಮದ ಆಚರಣೆ ಇದೆ. ಪ್ರತಿಯೊಬ್ಬರು ಒಂದೊಂದು ಸಮಾಜದಲ್ಲಿ ಒಂದು ನಿರ್ದಿಷ್ಟ ಗುಣವನ್ನು ಪಡೆದು ನಿರ್ದಿಷ್ಟ ಆಧ್ಯಾತ್ಮಿಕ ಇದರ ನೆಲೆಯಲ್ಲಿ ಇರ್ಬೋದು. ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಒಂದು ಅವರವರ ಸ್ಥಾನಮಾನ ಇರ್ಬೋದು. ಸೊ ಅದರಿಂದ ಅವರು ಈ ಮಟ್ಟಕ್ಕೆ ಬರಬೇಕು. ಏನ್ ಬರ್ಬೇಕು ಅವರು? ನಾವು ಪ್ರತಿಯೊಬ್ಬರು ಸತ್ಯನಿಷ್ಠೆ, ಮನೋನಿಗ್ರಹ, ಇಂದ್ರಿಯ ನಿಗ್ರಹ, ಸೊ ಇದೆಲ್ಲ ಬ್ರಾಹ್ಮಣನ ಗುಣಗಳು. ಶಮ, ದಮ, ತಪ, ಶೌಚಂ, ಸಹಿಷ್ಣುತೆ, ಈ ಗುಣವನ್ನು ಸಾಧಿಸಬಹುದು. ಸೊ ಹೇಳ್ತಾರೆ, ಇದನ್ನ ಬಂದು ನಂತರ ನಮಗೆ ಭಗವಂತ ಪರಿಶುದ್ಧ ಭಕ್ತಿ ಸಲ್ಲಿಸುವ ಆಯಾಮಕ್ಕೆ ಏರಬಹುದು. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಮದ್ಭಕ್ತಿ ಲಭತೆ ಪರಾಂ. ಸೊ ಹಾಗೆ ಆಕ್ಚುಲಿ ಈ ಸತ್ವಗುಣ ಇದನ್ನ ಬೆಳೆಸೋದು ಮತ್ತೆ ಬೆಳೆಸಿ, ಆಗ ನಮಗೆ ಇದರಿಂದ ಭೌತಿಕ ಇದೇನೋ ನಾವು ಅದಕ್ಕೋಸ್ಕರ ಆ ಭೌತಿಕ ಸುಖಕ್ಕೋಸ್ಕರ ನಾವು ಇದು ಮಾಡ್ತಾ ಇದ್ದೇವೆ, ಅದರಿಂದ ನಾವು ಮುಕ್ತರಾಗಿ ಭಗವಂತನ ಕೃಪೆಯಿಂದ ಅವನ ಭಕ್ತಿ ಕಾರ್ಯದಲ್ಲಿ, ಭಕ್ತಿ ಸೇವೆಯಲ್ಲಿ ನಾವು ಅಲ್ಲಿ ಆನಂದವನ್ನು ಪಡೆದು ಆವಾಗ ನಾವು ಭಗವದ್ಧಾಮಕ್ಕೆ ಹೋಗೋಕೆ ಸಾಧ್ಯ ಆಗುತ್ತೆ. ಓಕೆ, ನೆಕ್ಸ್ಟ್ ಶ್ಲೋಕ 12. ಯನ್ಮರ್ತ್ಯಲೀಲೋಪೈಕಂ ಸ್ವಯೋಗ ಮಾಯಾಬಲಂ ದರ್ಶಯತಾ ಗೃಹೀತಂ ವಿಸ್ಮಾಪನಂ ಸ್ವಸ್ಯ ಚ ಸೌಭಾರಿದ್ದೆ ಪರಂಪದಂ ಭೂಷಣಾಂಗಂ. ಭಗವಾನ್ ಶ್ರೀಕೃಷ್ಣನು ತನ್ನ ಅಂತರಂಗ ಶಕ್ತಿಯಾದ ಯೋಗಮಾಯೆಯಿಂದ ಐಹಿಕ ಜಗತ್ತಿನಲ್ಲಿ ಅವತರಿಸಿದನು. ಅವನು ತನ್ನ ಲೀಲೆಗಳಿಗೆ ಯುಕ್ತವಾದ ತನ್ನ ಶಾಶ್ವತ ರೂಪದಲ್ಲಿ ಅವತರಿಸಿದನು. ಈ ಲೀಲೆಗಳು ವೈಕುಂಠಪತಿಯಾಗಿ ಸ್ವಯಂ ಭಗವಂತನೂ ಸೇರಿದಂತೆ ತಮ್ಮ ಸಿರಿ ಸಂಪದದಿಂದ ಗರ್ವಿತರಾದವರ ಆದಿಯಾಗಿ ಎಲ್ಲರಿಗೂ ಅದ್ಭುತವಾದದ್ದು. ಹೀಗೆ ಶ್ರೀಕೃಷ್ಣನ ದಿವ್ಯ ಶರೀರವು ಎಲ್ಲ ಆಭರಣಗಳಿಗೆ ಮುಕುಟಪ್ರಾಯವಾದದ್ದು. ಓದಿ, ಯಾರಾದ್ರೂ ಭಾವಾರ್ಥ ಓದಿ ಕೇಳೋಣ. ಓದಿ, ಮತ್ತೆ ಒಂದೊಂದು ಪ್ಯಾರ ಓದಿ, ಇಬ್ರು ಓದಿ. ಹರೇ ಕೃಷ್ಣ ಪ್ರಭುಜಿ, ಓದ್ಬೋದಾ? ಓದಿ, ಮತ್ತೆ ಒಂದ್ ಪ್ಯಾರ ಓದಿ, ನೆಕ್ಸ್ಟ್ ಅವ್ರ ಪ್ಯಾರ. ಹರೇ ಕೃಷ್ಣ. ಭಾವಾರ್ಥ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ವೇದ ಮಂತ್ರಾನುಸಾರ ನಿತ್ಯೋ ನಿತ್ಯಾನಾಂ ಚೇತನಾನಾಂ ದೇವೋತ್ತಮ ಪುರುಷನು ಐಹಿಕ ಪ್ರಪಂಚದ ಸಕಲ ಬ್ರಹ್ಮಾಂಡಗಳಲ್ಲಿನ ಇತರ ಎಲ್ಲ ಜೀವಿಗಳಿಗಿಂತ ಉತ್ಕೃಷ್ಟನಾದವನು. ಅವನು ಎಲ್ಲ ಜೀವಿಗಳ ಒಡೆಯನು. ಯಾರೊಬ್ಬರೂ ಐಶ್ವರ್ಯ, ಶಕ್ತಿ, ಸಾಮರ್ಥ್ಯ, ಖ್ಯಾತಿ, ಸೌಂದರ್ಯ, ಜ್ಞಾನ ಅಥವಾ ತ್ಯಾಗಗಳಲ್ಲಿ ಅವನನ್ನು ಮೀರಲಾರರು ಅಥವಾ ಅವನಿಗೆ ಸರಿಸಮರಾಗಲಾರರು. ಭಗವಾನ್ ಶ್ರೀಕೃಷ್ಣನು ಈ ಬ್ರಹ್ಮಾಂಡದೊಳಗೆ ಇದ್ದಾಗ ಅವನು ಮಾನವರಂತೆಯೇ ಕಾಣಿಸಿಕೊಂಡನು. ಐಹಿಕ ಪ್ರಪಂಚದಲ್ಲಿ ತನ್ನ ಲೀಲೆಗಳಿಗೆ ಅನುಗುಣವಾಗುವ ರೀತಿಯಲ್ಲಿ ಅವನು ಕಾಣಿಸಿಕೊಂಡನು. ಅವನು ಮಾನವ ಸಮಾಜದಲ್ಲಿ ತನ್ನ ವೈಕುಂಠಪತಿಯ ಲಕ್ಷಣಗಳಲ್ಲಿ ಚತುರ್ಭುಜನಾಗಿ ಕಾಣಿಸಿಕೊಳ್ಳಲಿಲ್ಲ, ಏಕೆಂದರೆ ಅದು ಅವನ ಲೀಲೆಗಳಿಗೆ ಅನುಗುಣವಾಗಿರುತ್ತಿರಲಿಲ್ಲ. ಮಾನವ ರೂಪದಲ್ಲಿ ಅವನು ಅವತಾರವೆತ್ತಿದಾಗಲೂ 6 ವಿವಿಧ ಸಂಪದೈಶ್ವರ್ಯಗಳಲ್ಲಿ ಯಾವ ವಿಧದಲ್ಲೂ ಯಾರೊಬ್ಬರೂ ಅವನಿಗೆ ಸರಿಸಮವಲ್ಲ. ಪ್ರತಿಯೊಬ್ಬರೂ ಈ ಪ್ರಪಂಚದಲ್ಲಿ ತಮ್ಮ ಸಂಪದೈಶ್ವರ್ಯದ ಬಗ್ಗೆ ಹೆಮ್ಮೆಯಿಂದಿರುತ್ತಾರೆ. ಆದರೆ ಭಗವಾನ್ ಶ್ರೀಕೃಷ್ಣನು ಮಾನವ ಸಮಾಜದಲ್ಲಿ ಇದ್ದಾಗ ಬ್ರಹ್ಮಾಂಡದೊಳಗಿನ ತನ್ನ ಸಮಕಾಲೀನರೆಲ್ಲರನ್ನು ಮೀರಿಸಿ ಉತ್ಕೃಷ್ಟನಾಗಿದ್ದನು. ಹರಿಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸೊ ಭಗವಂತನು ಷಡೈಶ್ವರ್ಯ ಪೂರ್ಣ. ಸೊ ಭಗವಂತನು ಈ ಭೌತಿಕ ಜಗತ್ತಿನಲ್ಲಿ ಬಂದಾಗ ಕೂಡ ಇದೆಲ್ಲ ತೋರಿಸಿದ್ದು ಅವನಿಗೆ ಯಾರು ಸಮ ಇಲ್ಲ. ಯಾರು ಕೂಡ ಅವನಿಗಿಂತ ವಿವರಣೆ ಹೇಳ್ತಾರೆ ಈ ಮುಂದೆ, ಅವನಿಗಿಂತ ಸುಂದರವಾಗಿ ಯಾರು ಇಲ್ಲ.
ಅವನ ಚಟುವಟಿಕೆಗಳು, ಅವನ ಯಾರು ಕೂಡ ಅದರ ಹತ್ರನೂ ಬರೋಕ್ಕಾಗೋದಿಲ್ಲ, ಅದನ್ನ ಹತ್ರ. ಸೊ ಮತ್ತೆ ಹೇಳ್ತಾರೆ ಇಲ್ಲಿ ಈಗ ವಿವರಣೆಗಳು, ಉದ್ದವ ಭಗವಂತನ ಇದರಲ್ಲಿ ಕಾಂಟ್ರಡಿಕ್ಷನ್ ಆ ಥರ ಕಾಣುತ್ತೆ ಒಂದೊಂದ್ಸಲ. ಆ ಕಾಂಟ್ರಡಿಕ್ಷನ್ ಅಲ್ಲಿ ಅದನ್ನೊಂದು ಇವರು ಅಭಕ್ತರಾದ್ರು ಸಿಕ್ಕಾಕೊಂಡಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಭಕ್ತಿ ಸೇವೆಯಿಂದ ಮಾತ್ರ ನಾವು ಕಾಂಟ್ರಡಿಕ್ಷನ್ ಅರ್ಥ ಮಾಡ್ಕೋಬಹುದು. ಅದು ಕೂಡ ಪ್ರಭುಪಾದ ಚೆನ್ನಾಗಿರುತ್ತೆ. ಸೊ ನಾವು ಭಗವಂತನು ಹೀಗೆ ಯಾಕೆ ಮಾಡ್ತಾನೆ, ಹೀಗೆ ಯಾಕೆ ಅವನ ಚಟುವಟಿಕೆಗಳು, ಸೊ ಆ ಪ್ರಶ್ನೆ ಬಂದಾಗ ಅದು ಅವನು ಪರಮಪುರುಷ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಹೌದು ಹೌದು. ಆದರೂ ಇಲ್ಲಿ ಪಾಯಿಂಟ್ ಅಲ್ಲಿ ಪ್ರಭುಪಾದ ಹೇಳ್ತಾ ಇರೋದಿಲ್ಲ, ಇಲ್ಲಿ ಅವನು 6 ಗುಣಗಳಿದೆ. ಸೊ ಅದು ಕೃಷ್ಣ ತೋರಿಸಿದ ಅವನ ಚಟುವಟಿಕೆಗಳಲ್ಲಿ ಯಾರು ಅದಕ್ಕೆ ಸಮ ಇಲ್ಲ. ಅವನ ಐಶ್ವರ್ಯ ಆಗ್ಬೋದು, ಅವನ ಶಕ್ತಿ ಸಾಮರ್ಥ್ಯ ಆಗ್ಬೋದು, ಅವನ ಖ್ಯಾತಿ ಆಗ್ಬೋದು, ಅವನ ಸೌಂದರ್ಯ ಆಗ್ಬೋದು, ಅವನ ಜ್ಞಾನ ಆಗ್ಬೋದು, ಅವನ ತ್ಯಾಗ ಆಗ್ಬೋದು, ಪ್ರತಿಯೊಂದು ಕೂಡ ಅವನಿಗೆ ಸಮ ಯಾರು ಇಲ್ಲ. ಓಕೆ, ಆ ಚಿತ್ರಮೋಹಿನಿ ಮತ್ತೆ ಓದಿ ಎರಡನೇ ಪ್ಯಾರಾಗ್ರಾಫ್. ಹರೇ ಕೃಷ್ಣ. ಭಗವಂತನ ಲೀಲೆಗಳು ಮಾನವನ ಕಣ್ಣುಗಳಿಗೆ ಗೋಚರಿಸಿದಾಗ ಅವುಗಳನ್ನು ಪ್ರಕಟ ಎಂದು ಕರೆಯಲಾಗುತ್ತದೆ. ಅಗೋಚರವಾದಾಗ ಅವುಗಳನ್ನು ಅಪ್ರಕಟ ಎಂದು ಕರೆಯಲಾಗುತ್ತದೆ. ವಾಸ್ತವವಾಗಿ ಸೂರ್ಯ ಎಂದೆಂದಿಗೂ ಅಗಸದಿಂದ ನಿರ್ಗಮಿಸದಂತೆ ಭಗವಂತನ ಲೀಲೆಗಳು ಎಂದೆಂದಿಗೂ ನಡೆಯುತ್ತಲೇ ಇರುತ್ತವೆ. ಸೂರ್ಯನು ಆಕಾಶದಲ್ಲಿ ಸದಾಕಾಲ ತನ್ನ ರುಜು ಕಕ್ಷೆಯಲ್ಲಿ ಇರುತ್ತಾನೆ. ಆದರೆ ಅದು ನಮ್ಮ ಸೀಮಿತ ದೃಷ್ಟಿಗೆ ಕೆಲವೊಮ್ಮೆ ಗೋಚರ, ಇನ್ನು ಕೆಲವೊಮ್ಮೆ ಅಗೋಚರ. ಅಂತೆಯೇ ಭಗವಂತನ ಲೀಲೆಗಳು ಒಂದಲ್ಲ ಒಂದು ಬ್ರಹ್ಮಾಂಡದಲ್ಲಿ ಸದಾ ಪ್ರಚಲಿತವಿರುತ್ತದೆ. ಭಗವಾನ್ ಶ್ರೀಕೃಷ್ಣನು ದ್ವಾರಕೆಯ ದಿವ್ಯ ಧಾಮದಿಂದ ಕಣ್ಮರೆಯಾದಾಗ ಅದು ಕೇವಲ ಜನತೆಯ ಕಣ್ಣಿನಿಂದ ಆದ ನಿರ್ಗಮನವಾಗಿತ್ತು. ಐಹಿಕ ಪ್ರಪಂಚದ ಲೀಲೆಗಳಿಗೆ ಅನುಗುಣವಾದ ಅವನ ದಿವ್ಯ ಶರೀರವನ್ನು ವೈಕುಂಠ ಲೋಕಗಳ ಇತರ ವಿಸ್ತೃತ ರೂಪಗಳಿಗಿಂತ ಯಾವುದೇ ರೀತಿಯಲ್ಲಿ ಅಧಮ ಎಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು. ಐಹಿಕ ಜಗತ್ತಿನಲ್ಲಿ ಪ್ರಕಟವಾದ ಅವನ ಶರೀರವು ದಿವ್ಯವೂ ಸರ್ವೋತ್ಕೃಷ್ಟವೂ ಆದದ್ದು. ಆದರೆ ಐಹಿಕ ಪ್ರಪಂಚದಲ್ಲಿನ ಅವನ ಲೀಲೆಗಳು ವೈಕುಂಠ ಲೋಕದಲ್ಲಿ ಪ್ರದರ್ಶಿಸಲಾದ ಅವನ ಕರುಣೆಗಿಂತ ಸರ್ವೋತ್ಕೃಷ್ಟವಾದವು. ವೈಕುಂಠ ಲೋಕದಲ್ಲಿ ಭಗವಂತನು ನಿತ್ಯ ಮುಕ್ತ ಜೀವಿಗಳ ಬಗ್ಗೆ ಕೃಪಾಳುವಾಗಿರುತ್ತಾನೆ. ಆದರೆ ಮೃತ್ಯ ಲೋಕದ ತನ್ನ ಲೀಲೆಗಳಲ್ಲಿ ಐಹಿಕ ಪ್ರಪಂಚದಲ್ಲಿ ನಿತ್ಯ ಬದ್ಧರಾದ ಅಥವಾ ಶಾಶ್ವತವಾಗಿ ಬದ್ಧರಾದ ಪತಿತಾತ್ಮರ ವಿಷಯದಲ್ಲಿ ಅನುಗ್ರಹ ತೋರುತ್ತಾನೆ. ಮೃತ್ಯ ಲೋಕದಲ್ಲಿ ತನ್ನ ಅಂತರಂಗ ಶಕ್ತಿಯಾದ ಯೋಗ ಮಾಯೆಯಿಂದ ಅವನು ಪ್ರದರ್ಶಿಸಿದ್ದ ಅದ್ಭುತವಾದ ಷಡೈಶ್ವರ್ಯಗಳು ವೈಕುಂಠ ಲೋಕಗಳಲ್ಲೂ ಅಪರೂಪವಾದವು. ಅವನ ಲೀಲೆಗಳು ಐಹಿಕ ಶಕ್ತಿಯಿಂದ ಪ್ರಕಟವಾಗುವುದಿಲ್ಲ, ಎಲ್ಲವೂ ಅವನ ಆಧ್ಯಾತ್ಮಿಕ ಶಕ್ತಿಯಿಂದ ಪ್ರಕಟವಾಗುತ್ತದೆ. ವೃಂದಾವನದಲ್ಲಿ ಸರ್ವೋತ್ಕೃಷ್ಟವಾದ ಅವನ ರಾಸಲೀಲೆ ಹಾಗೂ 16,000 ಪತ್ನಿಯರೊಂದಿಗಿನ ಅವನ ಗೃಹಸ್ಥ ಜೀವನ ವೈಕುಂಠ ಲೋಕದಲ್ಲಿನ ನಾರಾಯಣನಿಗೂ ವಿಸ್ಮಯಕಾರಿಯಾದದ್ದು. ಖಂಡಿತವಾಗಿಯೂ ಮೃತ್ಯ ಲೋಕದ ಇತರ ಜೀವಿಗಳು ವಿಸ್ಮಯಕಾರಿಯಾದದ್ದು. ಅವನ ಲೀಲೆಗಳು ತನ್ನ ಇತರ ಅವತಾರಗಳಾದ ಶ್ರೀರಾಮ, ನರಸಿಂಹ ಮತ್ತು ವರಹ ಅವರುಗಳಿಗೂ ಅದ್ಭುತವಾದದ್ದು. ಅವನ ಸಿರಿ ಸಂಪದವು ಎಷ್ಟು ಅತ್ಯಂತ ಉತ್ಕೃಷ್ಟವಾದುದೆಂದರೆ ಅವನ ಲೀಲೆಗಳನ್ನು ಸ್ವಯಂ ಭಗವಾನ್ ಶ್ರೀಕೃಷ್ಣನಿಗಿಂತ ಭಿನ್ನವಲ್ಲದ ವೈಕುಂಠ ಪತಿಯು ಗೌರವಿಸುತ್ತಿದ್ದನು. ಹರೇ ಕೃಷ್ಣ ಪ್ರಭುಜಿ. ಥ್ಯಾಂಕ್ ಯು ಪ್ರಭುಜಿ. ಪ್ರಭುಪಾದರಲ್ಲಿ ಹೇಳ್ತಾ ಇದ್ದಾರೆ, ಭಗವಂತನು ಅವನು ಕರುಣೆ ಪ್ರದರ್ಶಿಸೋದು ಸರ್ವೋತ್ಕೃಷ್ಟವಾದದ್ದು. ವೈಕುಂಠ ಲೋಕದಲ್ಲೂ ಕೂಡ ಭಗವಂತನು ಆ ರೀತಿ ತೋರಿಸೋದಿಲ್ಲ, ಯಾಕಂದ್ರೆ ಭಗವಂತನಲ್ಲಿ ಕೃಪಾಳು ಆಗಿರೋದು ಅವನ ಭಕ್ತರಾದ ನಿತ್ಯ ಮುಕ್ತ ಜೀವಿಗಳಿವೆ. ಆದ್ರೆ ಇಲ್ಲಿ ಮರ್ತ್ಯಲೋಕದಲ್ಲಿ ನಾವೆಲ್ಲರೂ ನಿತ್ಯ ಬದ್ಧರು. ಸೊ ಮರ್ತ್ಯಲೋಕದಲ್ಲಿ ಭಗವಂತ ನಮಗೂ ಕೂಡ ಇಲ್ಲಿ ಅನುಗ್ರಹಿಸ್ತಿದ್ದಾನೆ. ಹಾಗೆ ಇದು ಅವನ ಕರುಣೆ ಇನ್ನ ಸರ್ವೋತ್ಕೃಷ್ಟ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅವನದೇ ವಿಸ್ತರಣೆಗಳು, ನಾರಾಯಣ ರೂಪ ಕೂಡ ಇದು ಆಕರ್ಷಣೀಯ. ಅವನ ಲೀಲೆಗಳು ರಾಸಲೀಲೆ ಮತ್ತೆ ದ್ವಾರಕೆ ಲೀಲೆ, ಗೃಹಸ್ಥ ಜೀವನ ಲೀಲೆ. ಇದು ವೈಕುಂಠದಲ್ಲೂ ಭಗವಂತನ ಈ ರೀತಿ ತೋರಿಸೋದಿಲ್ಲ ಅಲ್ಲಿ, ಆದ್ರೆ ಇಲ್ಲಿ ಭೌತಿಕ ಲೋಕದಲ್ಲಿ ಭಗವಂತನ ತೋರಿಸ್ತಾ ಇದ್ದಾರೆ. ಸೊ ನಾರಾಯಣ ರೂಪದಲ್ಲೂ ಅವನಿಗೆ ವಿಸ್ಮಯವಾಗುತ್ತೆ ಅಂತ ಹೇಳ್ತಾರೆ. ಅವನ ಇದು ಚಟುವಟಿಕೆಗಳು ಬೇರೆ ಅವತಾರಗಳಲ್ಲಿ ಭಗವಂತನ ಈ ರೀತಿ ತೋರಿಸೋದಿಲ್ಲ. ಶ್ರೀಕೃಷ್ಣನ ವಿಶೇಷ ಇದು.
ಕೃಷ್ಣ ರೂಪದಲ್ಲಿ ಅವನ 4 ಗುಣಗಳು ಹೇಳ್ತಾರಲ್ಲ, ಲೀಲಾ ಮಾಧುರ್ಯ, ರೂಪ ಮಾಧುರ್ಯ, ವೇಣು ಮಾಧುರ್ಯ, ಭಕ್ತ ಮಾಧುರ್ಯ ಅಂತ ಈ 4 ವಿಶೇಷ ಗುಣಗಳು. ಸೊ ಕೃಷ್ಣನ ಅವತಾರದಲ್ಲಿ ವಿಶೇಷ. ಸೊ ಉದ್ಧವ ಅದನ್ನೆಲ್ಲ ನೋಡಿದ್ರು, ಅದರ ಅನುಭವ ಹತ್ರದಲ್ಲಿ ಅವ್ರು ಮಾಡಿದ್ರು. ಸೊ ಹಾಗೆ ಅವರು ಹೇಳ್ತಾರೆ ಈ ತರ ವಿಶೇಷತೆ ಇದೆ. ವಿಶೇಷತೆ ಅಂದ್ರೆ ಇದು ಅದ್ಭುತವಾದದ್ದು. ಅವನಿಗೆ, ಕೃಷ್ಣನಿಗೆ ಅವನ ಇತರ ಅವತಾರ ರೂಪಗಳಾದ ನಾರಾಯಣ, ರಾಮ, ನರಸಿಂಹ ಅವರು ಕೂಡ ಇದು ಅದ್ಭುತವಾದದ್ದು ಅಂತ ಹೇಳ್ತಾರೆ. ವಿಸ್ಮಾಪನಂ ತಸ್ಯ ಚ ಸೌಭಗರ್ಧೆ ಪರಂಪದಂ ಭೂಷಣ ಭೂಷಣಾಂಗಂ. ಸರಿ ಹೇಳ್ತಾರೆ, ತುಂಬಾ ಇದು ವಿಸ್ಮಯವಾದದ್ದು, ತುಂಬಾ ಅದ್ಭುತವಾದದ್ದು. ಈ ರೀತಿಯ ಕೃಷ್ಣನ ಅವತಾರ, ಕೃಷ್ಣನ ಚಟುವಟಿಕೆಗಳು ಅತಿ ಅದ್ಭುತ. ಆತರ ಯಾವುದಕ್ಕಿಂತ ಅದ್ಭುತವಾಗಿಲ್ಲ ಅಂತ ಹೇಳ್ತಾರೆ. 13 ಯದ್ಧರ್ಮಸೂನೋರ್ಬತರಾಜಸೂಯೇ ನಿರೀಕ್ಷ್ಯ ದೃಕ್ಸ್ವಸ್ತ್ಯಯನಂ ತ್ರಿಲೋಕಃ ಕಾರ್ತ್ಸ್ನೇನ ಚಾದ್ಯೇಹ ಗತಂ ವಿಧಾತುರ್ ಅರ್ವಾಕ್ಶ್ರುತೌ ಕೌಶಲಂ ಇತಿ ಅಮನ್ಯತಾ. ಊರ್ಧ್ವ, ಮಧ್ಯ ಮತ್ತು ಅಧೋ ಬ್ರಹ್ಮಾಂಡದ ಗ್ರಹವ್ಯೂಹಗಳ ಸಕಲ ದೇವತೆಗಳು ಮಹಾರಾಜ ಯುಧಿಷ್ಠಿರನು ಆಚರಿಸಿದ ರಾಜಸೂಯ ಯಾಗದ ಯಜ್ಞ ಮಂಟಪದಲ್ಲಿ ಸೇರಿದರು. ಅವರು ಭಗವಾನ್ ಶ್ರೀಕೃಷ್ಣನ ಸುಂದರ ಶರೀರ ಲಕ್ಷಣಗಳನ್ನು ಕಂಡು ಅವನು ಮಾನವರ ಸೃಷ್ಟಿಕರ್ತನಾದ ಬ್ರಹ್ಮನ ಸೃಷ್ಟಿಯ ಪರಮ ಕೌಶಲದ ಸೃಷ್ಟಿ ಎಂದು ಭಾವಿಸಿದರು. ಸೊ ಹೇಳ್ತಾ ಇದ್ದಾರೆ, ಇದು ರಾಜಸೂಯ ಯಜ್ಞದಲ್ಲಿ ಆಕ್ಚುಲಿ ಅವ್ರು ಮಾಡಿದ ಉದ್ದೇಶನೇ, ಯಾರು ಯುಧಿಷ್ಠಿರ ಮಹಾರಾಜರು ಉದ್ದೇಶನೇ ಏನಂದ್ರೆ, ಈ ಬ್ರಹ್ಮಾಂಡದಿಂದ ಎಲ್ಲ ದೇವತೆಗಳು, ಎಲ್ಲ ಗಣ್ಯ ವ್ಯಕ್ತಿಗಳು ಬರಬೇಕು. ಸೊ ಬಂದಾಗ ಅವರು ಅಲ್ಲಿ ನಾನು ಕೃಷ್ಣನನ್ನು ಆ ರೀತಿ ಸನ್ಮಾನಿಸೋದು, ಆ ರೀತಿ ಸತ್ಕರಿಸೋದು, ಅವನೇ ಪರಮ ಪುರುಷ ಅಂತ ಸಾಬೀತು ಮಾಡಿಸೋದು. ಸೊ ಅದು ಅವರ ಇಚ್ಛೆ ಆಯ್ತು, ಆಂತರ್ಯ ಇಚ್ಛೆ. ಇಲ್ಲ ಅಂದ್ರೆ ಸಾಮಾನ್ಯವಾಗಿ ರಾಜಸೂಯ ಯಜ್ಞ, ಯಶ್ವಮೇಧ ಯಜ್ಞ ಇದೆಲ್ಲ ಅಂದ್ರೆ ರಾಜರು ಮಾಡೋದೇನಂದ್ರೆ ಅವರೇನೋ ಒಂದು ಶಕ್ತಿಯನ್ನು ಪಡಿಲಿಕ್ಕೋ, ಒಂದು ಭೌತಿಕವಾಗಿ ಅವರು ಸಾಧಿಸೋದು, ಇದೊಂದು ಇದರಿಂದ ದೃಷ್ಟಿಯಿಂದ ರಾಜಸೂಯ ಇದೆಲ್ಲ ಮಾಡೋದು ಹಾಗೆ. ಆದ್ರೆ ಇವ್ರಿಗೂ ಶುದ್ಧ ಭಕ್ತರು, ಇವರಿಗೆ ಆ ತರ ಇಚ್ಛೆ ಇಲ್ಲ, ಭೌತಿಕ ಇಚ್ಛೆ ಇಲ್ಲ. ಸೊ ಅವರ ಏಕೈಕ ಇಚ್ಛೆ ಕೃಷ್ಣನ ತೃಪ್ತಿಪಡಿಸೋದು. ಸೊ ರಾಜಸೂಯ ಯಜ್ಞ ಅವರು ಮಾಡಿದಾಗ್ಲೂ ಕೂಡ ಆಗ ಕೃಷ್ಣನಿಗೆ ಅಗ್ರ ಪೂಜೆ ಸಲ್ಲಿಸಿದ್ರು. ಸೊ ಅಲ್ಲಿ ಹೇಳ್ತಾ ಇದ್ದಾರೆ, ಅಲ್ಲಿ ಬಂದಾಗ ಅಲ್ಲಿ ದೇವತೆಗಳು ಕೃಷ್ಣನ ನೋಡಿದ್ರು. ನೋಡಿ ಎಲ್ಲರೂ ಕೂಡ, ಯಾಕಂದ್ರೆ ಇಲ್ಲಿ ಪ್ರಭುಪಾದ ಚೆನ್ನಾಗಿ ಬರೀತಾರೆ ಭಾವಾರ್ಥದಲ್ಲಿ, ಎಲ್ಲ ಇಲ್ಲ ಈ ಭೌತಿಕ ಲೋಕದಲ್ಲಿ ದೇವತೆಗಳೇ ಅಂದ್ರೆ ಅಷ್ಟು ಸುಂದರವಾಗಿರುತ್ತೆ ಅವರು. ಸೊ ಅವರ ನಮಗಿಂತ ಸಾವಿರಾರು ಪಟ್ಟು ಅಂತ ಹೇಳ್ತಾರೆ ಅವರ ದೇಹ, ಅವರ ದೇಹದ ಸೌಂದರ್ಯ, ದೇಹದ ಬಲ, ಎಲ್ಲ ರೀತಿಯಲ್ಲಿ ಅವರು. ಸೊ ಹಾಗೆ ಅಷ್ಟು ಸುಂದರವಾಗಿದ್ದಾರೆ ಅವರು. ಆದ್ರೆ ಅವರೆಲ್ಲರೂ ಏನಾದ್ರು ಬ್ರಹ್ಮದೇವರ ಸೃಷ್ಟಿ. ಬ್ರಹ್ಮದೇವರೇ ಎಲ್ಲ ದೇವತೆಗಳು, ಎಲ್ಲ ಮನುಷ್ಯರು ಎಲ್ಲರನ್ನು ಸೃಷ್ಟಿ ಮಾಡೋದು ಬ್ರಹ್ಮದೇವರು. ಸೊ ಹೇಳ್ತಾರೆ ಅವರು ಆ ರೀತಿಯಲ್ಲಿ ಬಹುಶಃ ಕೃಷ್ಣನು ಈ ಬ್ರಹ್ಮದೇವರು ಮಾಡಿದ್ದು ಎಲ್ಲದಕ್ಕಿಂತ ಸುಂದರವಾದ ಸೃಷ್ಟಿ ಅಂತ ಆ ರೀತಿ ಸ್ವಲ್ಪ ಜನ ಆತರ ಅನ್ಕೊಂಡ್ರೇನೋ ಅಂತ ಆ ರೀತಿ ಹೇಳ್ತಾ ಇದ್ದಾರೆ. ಇಲ್ಲ, ಯಾರ್ಯಾರು ಭಕ್ತರಾಗಿದ್ದಾರೆ ಅವ್ರಿಗೆ ಗೊತ್ತು, ಇದು ಕೃಷ್ಣನ ದೇಹವನ್ನು ಯಾರು ಸೃಷ್ಟಿ ಮಾಡೋಕ್ಕಾಗೋದಿಲ್ಲ, ಕೃಷ್ಣನೇ ಎಲ್ಲರನ್ನು ಸೃಷ್ಟಿ ಮಾಡೋದು. ಸೊ ಪ್ರಭುಪಾದರು ಅದನ್ನ ಹೇಳ್ತಾ ಇದ್ದಾರೆ, ಅಹಂ ಆದಿರ್ಹಿ ದೇವಾನಾಂ ಅಹಂ ಸರ್ವಸ್ಯ ಪ್ರಭವೋ. ಭಗವದ್ಗೀತೆ ಕೃಷ್ಣ ಹೇಳಿದಾಗೆ ಹಾಗೆ ಬ್ರಹ್ಮನನ್ನು ಕೂಡ ಸೃಷ್ಟಿ ಮಾಡಿ ಕೃಷ್ಣನೇ. ಸೊ ಆದ್ರೆ ಅವರ ಇದರಲ್ಲಿ ಅನಿಸಿಕೆಯಲ್ಲಿ ನಾವೇನು ಹೇಳ್ತೀವಿ, ಕೃಷ್ಣನು 6 ಷಡೈಶ್ವರ್ಯ ಪೂರ್ಣ ಅಂತ. ಸೊ ಅವರು ಆತರ ಎಷ್ಟು ಸುಂದರವಾಗಿ ಇರೋದು ಅಂದ್ರೆ ಇದು ಬಹುಶಃ ಬ್ರಹ್ಮನ ಸೃಷ್ಟಿಯಲ್ಲಿದೆ ಆ ರೀತಿ ಕೆಲವರು ಅನ್ಕೊಂಡ್ರು ಅಂತ ಹೇಳ್ತಾರೆ. ಇಲ್ಲ, ಕೃಷ್ಣನ ದೇಹ ಬ್ರಹ್ಮನು ಕೂಡ ಸೃಷ್ಟಿ ಮಾಡಿಲ್ಲ. ಕೃಷ್ಣನ ದೇಹ ಸಚ್ಚಿದಾನಂದ, ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ. ಸೊ ಬ್ರಹ್ಮದೇವರಿಗೆ ಸಚ್ಚಿದಾನಂದ ದೇಹವನ್ನು ಸೃಷ್ಟಿ ಮಾಡಕ್ ಆಗೋದಿಲ್ಲ. ಸಚ್ಚಿದಾನಂದ ದೇಹ ಕೃಷ್ಣನದೇ, ಅದು ಕೃಷ್ಣ ಮೂಲ ಸ್ವರೂಪ ಅದು. ಸೊ ಕೃಷ್ಣನ ಅನುಗ್ರಹದಿಂದ ಅವನ ಅಂಶವಾಗಿರೋ ನಮಗೂ ಕೂಡ ಸಿಗ್ಬಹುದು. ವೈಕುಂಠ ಲೋಕಕ್ಕೆ ಹೋದ್ರೆ ನಮಗೆ ಸಿಗ್ಬಹುದು ನಾವು. ಇಲ್ಲ ಅಂದ್ರೆ ಭೌತಿಕ ಲೋಕದ ಎಲ್ಲರೂ ಕೂಡ ಅಸತ್ ಅಚ್ಚಿತ್ ನಿರಾನಂದ, ದೇವತೆಗಳು ಅಷ್ಟು ಸುಂದರವಾದ ಇದಿದ್ರು ಕೂಡ ಅದು ಕೂಡ ತಾತ್ಕಾಲಿಕವೇ. ಸೊ ಭೌತಿಕವಾಗಿ ಪ್ರತಿಯೊಂದು ಕೂಡ ದೇಹ ಸೌಂದರ್ಯ, ದೇಹ ಸೌಂದರ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ನಾವು ಪ್ರಭುಪಾದರು ಹೇಳೋದು, ಚೆನ್ನಾಗಿ ಸೋಪಲ್ಲಿ ನಾವು ಚೆನ್ನಾಗಿ ಇದು ಮಾಡ್ತೇವೆ. ಸೋಪಲ್ಲಿ ಇನ್ನೊಂದು ಸೆಂಟು ಇನ್ನೊಂದು ಎಲ್ಲ ಮಾಡಿ ಅದನ್ನು ತುಂಬಾ ಇದು ಮಾಡೋಕ್ಕೆ ಪ್ರಯತ್ನ ಪಡ್ತೇವೆ. ಆದ್ರೆ ಎಷ್ಟು ಸಮಯ ಇದನ್ನ ಮಾಡ್ಬೋದು ನಾವು, ಎಷ್ಟು ದಿನಗಳಿಟ್ಟು ಮಾಡ್ಬೋದು, ಎಷ್ಟು ತಿಂಗಳು ಮಾಡ್ಬೋದು, ಎಷ್ಟು ವರ್ಷಗಳು ಮಾಡ್ಬೋದು, ಎಷ್ಟು ದಶಕಗಳು ಮಾಡ್ಬೋದು. ಸೊ ಎಷ್ಟಾದ್ಮೇಲೂ ಈ ಭೌತಿಕ ದೇಹ ಅದರ ನಿಜವಾದ ರೂಪವನ್ನು ತೋರಿಸುತ್ತೆ. ಅದು
ಅದು ಅಷ್ಟೇ, ಅದು ಭೌತಿಕ ಸೌಂದರ್ಯ ಅಷ್ಟೇ. ಆದ್ರೆ ಕೃಷ್ಣನದು ಆಗಲ್ಲ. ಕೃಷ್ಣನ ಹೇಳಿದ್ ನಾವು ಅತಿಮಾನುಷ ಚಟುವಟಿಕೆಗಳು. 125 ವರ್ಷ ಕೃಷ್ಣನು ಇಲ್ಲಿ ಅವತರಿಸಿದಾಗ ಅವನ ಚಟುವಟಿಕೆಗಳು. ಮತ್ತೆ ಈ ಮಹಾಭಾರತ ಯುದ್ಧದ ಸಮಯದಲ್ಲಿ ಅವನಿಗೆ ಎಷ್ಟೋ 80-90 ವರ್ಷ ಆಗಿತ್ತು. ಅವನಿಗೆ ಮೊಮ್ಮಕ್ಕಳು ಮರಿಮೊಮ್ಮಕ್ಕಳಿದ್ರು ಅಂತ ಕೇಳ್ತೇವೆ. ಆದರೂ ಕೂಡ ಕೃಷ್ಣನು ಅಷ್ಟು ಸುಂದರವಾಗಿ ಅವನ ದೇಹ ದಿವ್ಯವಾದ ದೇಹ, ಕೃಷ್ಣನದು ಭೌತಿಕ ದೇಹ ಅಲ್ಲ. ನೆಕ್ಸ್ಟ್ ಶ್ಲೋಕ 14. ಯಸ್ಯಾನುರಾಗ ಪ್ಲುತಹಾಸ ರಾಸ ಲೀಲಾವಲೋಕ ಪ್ರತಿಲಬ್ಧ ಮಾನ ವ್ರಜಸ್ತ್ರಿಯೋ ದೃಗ್ಭಿರ್ ಅನುಪ್ರವೃತ್ತ ದಿಯೋ ಅವತಸ್ತು ಕಿಲಕೃತ್ಯ ಶೇಷ. ಪರಸ್ಪರ ದೃಷ್ಟಿಗಳ ವಿನಿಮಯ, ಹಾಸ್ಯ, ವಿನೋದಗಳಿಂದ ಕೂಡಿದ ಲೀಲೆಗಳ ಅನಂತರ ಕೃಷ್ಣ ತಮ್ಮನ್ನು ತೊರೆದು ಹೋದಾಗ ವ್ರಜಕನ್ಯೆಯರು ವ್ಯಥೆಪಟ್ಟರು. ತಮ್ಮ ಕಂಗಳಿಂದಲೇ ಅವನನ್ನು ಅನುಸರಿಸುತ್ತಿದ್ದ ಅವರು ಬುದ್ಧಿಶೂನ್ಯರಾಗಿ ಮೈಮರೆತು ಮನೆಗೆಲಸ ಮುಗಿಸದೆ ಕುಳಿತು ಬಿಟ್ಟರು. ಸೊ ಈ ಕೃಷ್ಣನ ಅತಿ ಸುಂದರ ಸೌಂದರ್ಯ ಎಲ್ಲ ಎಲ್ಲರಿಗಿಂತ ಹೆಚ್ಚು ಆಕರ್ಷಕವಾಗೋದು ಗೋಪಿಕೆಯರಿಗೆ. ಅವರು ಮಾಧುರ್ಯ ಭಾವದಲ್ಲಿದ್ದಾರೆ. ಅದು ಭೌತಿಕ ಮಾಧುರ್ಯ ಭಾವ ಅಲ್ಲ, ಅದು ಭೌತಿಕವಾಗಿ ಅದು ತಾತ್ಕಾಲಿಕ, ಅದು ಕಾಮವೇ ಅದು ಭೌತಿಕವಾಗಿ. ಆದರೆ ಇವರು ಆಧ್ಯಾತ್ಮಿಕ ನೆಲೆಯಲ್ಲಿದ್ದಾರೆ. ಇವರು ಎಷ್ಟೆಷ್ಟೋ ಲಕ್ಷ ಕೋಟಿ ವರ್ಷಗಳು, ಜನ್ಮಗಳು ಅವ್ರ ತಪಸ್ಸೆ ಇಂದ ಅವ್ರಿಗೆ ಭಗವಂತನ ಆ ರೀತಿ ಅವ್ರಿಗೆ ಒಂದು ಅವಕಾಶ ಅವ್ರಿಗೆ. ಸೊ ಸಂಪೂರ್ಣ ಆಧ್ಯಾತ್ಮಿಕ ನೆಲೆಯಲ್ಲಿದ್ದಾರೆ. ಸೊ ಹಾಗೆ ಅವ್ರ ಬಗ್ಗೆ ಹೇಳೋದವರು, ಅವರ ಚಟುವಟಿಕೆ ಕೂಡ ಕೃತ್ಯ ಶೇಷ, ಗೃಹ ಕೃತ್ಯಗಳನ್ನು ಮುಗಿಸದೆ ಅವ್ರ ಸಂಪೂರ್ಣ ಕೆಲಸ ಅವ್ರಿಗೆ ಮಾಡೋಕೆ ಎಷ್ಟು ಬೇರೆ ಬೇರೆ ಕರ್ತವ್ಯಗಳು ಮಾಡಕ್ ಆಗ್ತಾ ಇರ್ಲಿಲ್ಲ. ಅವ್ರಿಗೆ ಕೃಷ್ಣನ ಸ್ಮರಣೆಯಲ್ಲಿ ಅವ್ರಿಗೆ ಅಷ್ಟೊಂದು ಇದಾಗ್ತಾ ಇತ್ತು. ಅಂದ್ರೆ ಆ ವಿರಹ ಇದ್ದಾಗ ಅವ್ರಿಗೆ ಬೇರೆ ಇದೇನು ಮಾಡಕ್ಕೂ ಅವ್ರಿಗೆ ಒಂದ್ಸಲ ಬುದ್ಧಿ ಮಂದ ಆಗೋ ರೀತಿಯಲ್ಲಿ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರಭುಪಾದರು ಇಲ್ಲಿ ಭಾವಾರ್ಥದಲ್ಲಿ ಹೇಳೋದು ಈ ರೀತಿ. ಯಾಕೆ ಅಂದ್ರೆ ಕೃಷ್ಣನು ಮತ್ತೆ ಇನ್ನೊಂದು ಹಾಗೆ ಕೃಷ್ಣನ ಬೃಂದಾವನದಲ್ಲಿ ಅಷ್ಟು ಆಪ್ತರು ಅವನ ಭಕ್ತರು. ಸೊ ಹಾಗೆ ಅವರ ಅಷ್ಟು ನಿಕಟ ಭಕ್ತಿ ಸೇವೆಯಿಂದ ಆತ್ಮೀಯ ಭಾವದಿಂದ ಇರೋದ್ರಿಂದ ಕೃಷ್ಣನು ಅಲ್ಲೇ ಸದಾ ಇರ್ತಾನೆ. ಬೃಂದಾವನದಲ್ಲೂ ಕೃಷ್ಣನ್ ಈಗಲೂ ಕೂಡ ಇದ್ದಾನೆ ಅಥವಾ ಆ ರೀತಿಯಲ್ಲಿ ಪ್ರಭುಪಾದ ಭಾವಾರ್ಥದಲ್ಲಿ ಹೇಳ್ತಾರೆ. ಭಗವಾನ್ ಶ್ರೀಕೃಷ್ಣನು ಎಂದಿಗೂ ವೃಂದಾವನ ಗಡಿ ದಾಟಿ ಹೋಗಲಿಲ್ಲ ಎಂದು ಅಪೌರುಷ ಧರ್ಮಗ್ರಂಥಗಳು ಹೇಳುತ್ತವೆ. ಅವನು ಅಲ್ಲಿನ ನಿವಾಸಿಗಳ ದಿವ್ಯ ಪ್ರೇಮದಿಂದಾಗಿ ಶಾಶ್ವತವಾಗಿ ಅಲ್ಲಿ ನೆಲೆಸಿರುತ್ತಾನೆ. ಸದ್ಯದಲ್ಲಿ ಅವನು ಅಲ್ಲಿ ಕಾಣದಿದ್ದರೂ ಒಂದು ಕ್ಷಣವೂ ಅವನು ವೃಂದಾವನದಿಂದ ದೂರ ಇರುವುದಿಲ್ಲ. ಸೊ ಎನಿವೆ, ಸೊ ಇದು ವೃಂದಾವನನೇ. ಸೊ ಹಾಗೆಯೇ ಎಲ್ಲಿ ಕೂಡ ನಾವು ಆ ಭಕ್ತಿ ಭಾವನ ಬೆಳೆಸಿದ್ರೆ, ಕೃಷ್ಣನ ಮೇಲೆ ಅಷ್ಟು ಆತ್ಮೀಯ ಭಾವನ ಬೆಳೆಸಿದ್ರೆ ಕೃಷ್ಣನು ನಮ್ಮಲ್ಲಿರ್ತಾನೆ. ಕೃಷ್ಣನು ಅವನ ನಾಮದಲ್ಲೇ ಆಗ್ಬೋದು, ಇಲ್ಲಾಂದ್ರೆ ಅವನ ಮೂರ್ತಿಯ ರೂಪದಲ್ಲಿ ಆಗ್ಬೋದು. ಸೊ ಇಲ್ಲ ಅವನ ಬಗ್ಗೆ ನಾವು ಚರ್ಚೆ ಅವನ ಬಗ್ಗೆ ಮಾಡ್ತಾ ಇದ್ರೆ, ಅವನ ಬಗ್ಗೆ ಡಿಸ್ಕಷನ್ ಇದ್ರೆ, ನಾವು ಕೃಷ್ಣ ಕಥೆ, ಸೊ ಅಲ್ಲಿದ್ರು ಕೂಡ ಅವನಲ್ಲಿರ್ತಾನೆ ಕೃಷ್ಣ. ಸೊ ಕೃಷ್ಣನು ಹಾಗೆ ಕೃಷ್ಣ ಅದು ಸಹಜ ಸ್ವಭಾವ. ಹಾಗೆ ಮತ್ತೆ ಅವನು ಕೃಷ್ಣ ಪರಮಪುರುಷ, ಸರ್ವಶಕ್ತ. ಸೊ ಅವನಿಗೆ ಆ ಶಕ್ತಿ ಇದೆ. ಸೊ ಅವನಲ್ಲಿ ಇರ್ಬೋದು. ಅವನನ್ನು ನಾವು ಹಾಗೆ ಅನುಭವಿಸ್ಬೋದು, ಅವನ ಸಂಪರ್ಕವನ್ನು ಅನುಭವಿಸ್ಬೋದು. ಸೊ ಇಲ್ಲಿ ವ್ರಜ ಸ್ತ್ರೀಯರು, ಗೋಪಿಕೆಯರು, ಸೊ ಅವರು ಹಾಗೆ ಆ ನೆಲೆಯಲ್ಲಿದ್ದಾರೆ. ಸೊ ಹಾಗೆ ಅವರು ಅಥವಾ ಅನುಭವಿಸ್ತಾರೆ ಅವರ ಜೀವನದಲ್ಲಿ. ಹಾಗೆ ಭಗವಾನ್ ಕೃಷ್ಣ ಅಂತಿಮವಾಗಿ ಗೋಪಿಯರ ದಿವ್ಯ ಪ್ರೇಮದೆದುರು ತನ್ನ ಸೋಲನ್ನು ಒಪ್ಪಿಕೊಂಡನು ಮತ್ತು ಅವರ ಪರಿಶುದ್ಧ ಪ್ರೀತಿ ವಾತ್ಸಲ್ಯಗಳಿಗೆ ಪ್ರತಿಯಾಗಿ ತಾನೇನನ್ನು ಕೊಡಲು ಅಸಮರ್ಥನೆಂದು ಸಾರಿದನು. ಭಗವಂತನ ತುಂಟ ನಡವಳಿಕೆಯಿಂದ ಗೋಪಿಯರು ಸಿಟ್ಟಾದಂತೆ ತೋರುತ್ತಿದ್ದರೂ ಕೃಷ್ಣ ತಮ್ಮನ್ನು ತ್ಯಜಿಸಿದಾಗ ಆ ಅಗಲಿಕೆಯನ್ನು ಅವರಿಂದ ಸಹಿಸಲಾಗುತ್ತಿರಲಿಲ್ಲ. ಅವರು ತಮ್ಮ ಮನಸ್ಸು ನೋಟಗಳಿಂದ ಅವನನ್ನು ಅನುಸರಿಸುತ್ತಿದ್ದರು. ಆ ಸಂದರ್ಭದಲ್ಲಿ ಅವರು ಎಷ್ಟು ದಿಗ್ಭ್ರಮೆಗೊಂಡರೆಂದರೆ ಅವರಿಂದ ಮನೆ ಕೆಲಸಗಳನ್ನು ಮುಗಿಸಲಾಗಲಿಲ್ಲ. ತರುಣಿಯರ ಪ್ರೇಮ ವಿನಿಮಯ ವ್ಯವಹಾರದಲ್ಲೂ ಅವನನ್ನು ಯಾರೂ ಮೀರಿಸಲಾಗಲಿಲ್ಲ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಇವರು ತರುಣಿ ಈ ಭೌತಿಕವಾಗಿ ಎಲ್ಲ ಏನು ಭೌತಿಕ ಜಗತ್ತು ಅಂದ್ರೆ ಅಷ್ಟೇ, ಅದು ಮೈಥುನ ಜೀವನ, ಇದೇ ಭೌತಿಕ ಜಗತ್ತಿನ ಎಲ್ಲ ಆಕರ್ಷಣೆ. ಅದರಲ್ಲೂ ಆ ಸಮಯದಲ್ಲಿ, ಆ ವಯಸ್ಸಿನಲ್ಲಿ ತರುಣಿಯ ಸಮಯದಲ್ಲಿ. ಸೊ ಎಲ್ಲ ಇವಾಗ ಭೌತಿಕ ಜಗತ್ತು ಅಂದ್ರೆ ಅಷ್ಟೇ, ಎಲ್ಲ ಚಿತ್ರಗಳು, ಸಿನಿಮಾ, ಇನ್ನೊಂದು ಸೀರಿಯಲ್ಸ್, ಇನ್ನೊಂದು ಏನೇ ಇದ್ರು ಎಲ್ಲ ಇದರಿಂದನೇ, ಎಲ್ಲ ಚಟುವಟಿಕೆಗಳು ಒಂದು ರೀತಿ ಇದೆ. ತರುಣಿ
ಪ್ರೇಮ ವಿನಿಮಯ ಅವರ ಚಟುವಟಿಕೆ. ಸೊ ಪ್ರಭುಪಾದರು ಹೇಳ್ತಾ ಇದ್ದಾರೆ ಇಲ್ಲಿ ಆ ವ್ಯವಹಾರದಲ್ಲೂ ಕೂಡ ಕೃಷ್ಣನು ಯಾರು ಮೀರಿಸಲಾಗಲಿಲ್ಲ. ಸೊ ಕೃಷ್ಣ ಎಲ್ಲದರಲ್ಲೂ ನಂಬರ್ 1, ಕೃಷ್ಣನಿಗಿಂತ ಯಾರು ಮೇಲಿಲ್ಲ. ಸೊ ಹಾಗೆ ಅವನು ಗೋಪಿಕೆಯರ ಜೊತೆಗೆ ಅವನ ಮಾಡಿದ ಚಟುವಟಿಕೆಗಳು ದಿವ್ಯವಾದ ಚಟುವಟಿಕೆಗಳು, ಅದನ್ನು ಕೂಡ ಯಾರು ಕೂಡ ಆ ರೀತಿ ಯಾರು ಮಾಡಕ್ಕಾಗೋದಿಲ್ಲ. ಎಲ್ಲದರಲ್ಲೂ ಕೃಷ್ಣ ನಂಬರ್ 1. ಸೊ ಆ ರೀತಿ ಅದನ್ನು ಇಲ್ಲಿ ಪ್ರಭುಪಾದರು ಹೇಳಿದ್ರು, ಅವನು ಯಾರು ಮೀರಿಸಲಾಗುವುದು. ಅರೆ ಅದು ಸರಿ ಅಂತ ಅಲ್ಲ, ಮಾಡಬೇಕು ಅಂತಲ್ಲ, ಅದು ಧಾರ್ಮಿಕವಾಗಿ ಇರೋದು, ಶಾಸ್ತ್ರದ ನಿರ್ದೇಶನ ಇದೆ, ಸೊ ಅದರ ಪ್ರಕಾರವಾಗಿ ಇರುವಂತದ್ದು ಅದು. ಸೊ ಇಲ್ಲ ಅಂದ್ರೆ ಅದು ನಮಗೆ ಇನ್ನ ಭೌತಿಕ ಜೀವನದಲ್ಲಿ, ಬದ್ಧ ಜೀವನದಲ್ಲಿ ಇನ್ನ ನಮ್ಮನ್ನು ಕೆಳಗೆ ತೆಗೆದುಕೊಂಡು ಹೋಗುತ್ತೆ. 15ನೇ ಶ್ಲೋಕ. ಸ್ವಶಾಂತ ರೂಪೇಶ್ ಇತರೈ ಸ್ವರೂಪೈರ್ ಅಭ್ಯರ್ಧ್ಯಮಾನೇಶ್ ಅನುಕಂಪಿತಾತ್ಮ ಪರಾವರೇಶು ಮಹದಂಶಯುಕ್ತೋ ಹ್ಯಜೋ ಅಪಿ ಜಾತೋ ಭಗವಾನ್ ಯಥಾಗ್ನಿಹಿ. ಆಧ್ಯಾತ್ಮಿಕ ಮತ್ತು ಐಹಿಕ ಸೃಷ್ಟಿಗಳ ಸರ್ವ ದಯಾಮಯ ನಿಯಂತ್ರಕನಾದ ದೇವೋತ್ತಮ ಪುರುಷನು ಅಜಾತನು. ಆದರೆ ಶಾಂತಿಯುತರಾದ ಭಕ್ತರ ಮತ್ತು ಐಹಿಕ ಪ್ರಗತಿ ಗುಣಿಗಳಿಗೆ ಒಳಗಾದ ವ್ಯಕ್ತಿಗಳ ನಡುವೆ ತಿಕ್ಕಾಟ ಉಂಟಾದಾಗ ಅವನು ಮಹತ್ತತ್ವದಿಂದೊಡಗೂಡಿ ಅಗ್ನಿಯಂತೆ ಜನಿಸುತ್ತಾನೆ. ಸೊ ಉದ್ಧವ ಹೇಳ್ತಾ ಇರೋದು, ಕೃಷ್ಣನು ಅಜ, ಅವನಿಗೆ ಜನ್ಮವಿಲ್ಲ, ಅಜಾತನು. ಆದರೂ ಕೂಡ ಅವನು ಜನ್ಮ ಪಡಿತಾನೆ. ಹೇಗೆ ಜನ್ಮ ಪಡಿತಾನೆ ಅಂದ್ರೆ ಸ್ವಶಾಂತ ರೂಪೇಶು ಇತರೈ ಸ್ವರೂಪೈ. ಸೊ ಅವ್ರು ಹೇಳ್ತಾರೆ ಅವನ ಭಕ್ತರು ಮತ್ತೆ ಅವನ ಅಭಕ್ತರು. ಸೊ ಇದರಲ್ಲಿ ಸೃಷ್ಟಿಯಲ್ಲಿ ಕೆಲವರು ಕೃಷ್ಣ ಭಕ್ತರು ಇರ್ತಾರೆ, ಅವರನ್ನ ದೇವತೆಗಳು ಅಂತ ಕರೆಯೋದು. ವಿಷ್ಣು ಭಕ್ತ ಭವೇದ್ ದೈವ ಅಸುರಸ್ತದ್ ವಿಪರ್ಯ. ಮತ್ತೆ ಯಾರು ಕೃಷ್ಣ ಭಕ್ತರಲ್ವೋ ಅವ್ರನ್ನ ಅಸುರರು ಅಂತ. ಸುರ ಅಸುರ ಅಷ್ಟೇ. ಸುರರು ಅಂದ್ರೆ ಕೃಷ್ಣ ಭಕ್ತರು, ಅಸುರರು ಅಂದ್ರೆ ಕೃಷ್ಣ ಭಕ್ತರಿದ್ದೇ ಇರೋದು. ಸೊ ಇಲ್ಲಿ ಹೇಳ್ತಾ ಇರೋದು ಭೌತಿಕ ಜಗತ್ತು ಆಗಿದೆ, ಆ ಪರಸ್ಪರ ಆ ಮಧ್ಯೆ ಇದಾಗುತ್ತೆ. ಭಕ್ತರು ಶಾಂತವಾಗಿದ್ದಾರೆ, ಆದ್ರೆ ಅಭಕ್ತರು ಶಾಂತವಾಗಿಲ್ಲ. ಸೊ ಅವರು ತೊಂದರೆ ಕೊಡ್ತಾರೆ ಭಕ್ತರಿಗೆ. ಸೊ ಅವ್ರು ತೊಂದರೆ ಕೊಟ್ಟಾಗ ಅವಾಗ ಕೃಷ್ಣನು ಅವರಿಗೆ ರಕ್ಷಣೆ ಕೊಡ್ಲಿಕ್ಕೆ, ಭಕ್ತರಿಗೆ ಮತ್ತೆ ಅಭಕ್ತರನ್ನು ನಾಶ ಮಾಡಕ್ಕೆ ಕೃಷ್ಣನು ಅವತರಿಸಬೇಕು. ಸೊ ಅವ್ರು ಹೇಳ್ತಾ ಇರೋದು ಹೇಗೆ ಅಂದ್ರೆ, ಒಂದು ಬಂಬು, ಅದನ್ನು ನಾವು ಇದು ಮಾಡಿದಾಗ ಇದು ಬೆಂಕಿ ಬರುತ್ತೆ. ಸೊ ಆ ರೀತಿಯಲ್ಲಿ ಕೃಷ್ಣನು ಆ ರೀತಿ ಬರ್ತಾನೆ, ಅಜಾತನಾದವನು, ಕಾಣದೇ ಇರೋನು ಕಾಣಿಸ್ಕೊಳ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಜೋಪಿ ಜಾತೋ ಭಗವಾನ್ ಯಥಾಗ್ನಿಹಿ ಅಂತ ಹೇಳ್ತಾರೆ. ಸೊ ಕೃಷ್ಣನು ಅಜಾತನು, ಅವನಿಗೆ ಜನ್ಮ ಇಲ್ಲ, ಅವನಿಗೆ ಹುಟ್ಟು ಇಲ್ಲ, ಆದರೂ ಹೇಗೆ ಕಟ್ಟಿಗೆಗಳ ಇದರಿಂದ ಬರುತ್ತೆ. ಸೊ ಹಾಗೆ ಅಭಕ್ತರ ಇದರಿಂದ ಕೃಷ್ಣನು ಅವತರಿಸ್ತಾನೆ, ಕೃಷ್ಣನು ಕಾಣಿಸ್ಕೊಳ್ತಾನೆ. ಸೊ ಇಲ್ಲಿ ಪ್ರಭುಪಾದರು ಹೀಗೆ ಕೃಷ್ಣನು ಬಂದಾಗ ಪ್ರಹ್ಲಾದ ಮತ್ತೆ ಹಿರಣ್ಯಕಶಿಪು. ಸೊ ಹಾಗೆ ಪ್ರಹ್ಲಾದ ಭಕ್ತರು, ಸೊ ಹಿರಣ್ಯಕಶಿಪು ಅವರ ತಂದೆ ಅಭಕ್ತ. ಸೊ ಹಾಗೆ ಅವರ ಮಧ್ಯೆ ಇದಾದಾಗ ಕೃಷ್ಣನು ಹುಟ್ಟಿ ಬಂದದ್ದು ಅಂತ ಹೇಳ್ತಾರೆ. ಸೊ ಹಾಗೆ ಕೆಲವು ಪ್ರಭುಪಾದರು ಉದಾಹರಣೆಗಳು ಕೊಡ್ತಾ ಇದ್ದಾರೆ. ಮತ್ತೆ ಅವರೆಲ್ಲರೂ ಒಂದು ರೀತಿ ಕರ್ಮಿಗಳು, ಜ್ಞಾನಿಗಳು ಅಂತ ಕೂಡ ಒಂದು ರೀತಿ ಕೂಡ ಹೇಳ್ತಾ ಇದ್ದಾರೆ ಪ್ರಭುಪಾದ. ಯಾರು ಹಿರಣ್ಯಕಶಿಪು ಇಲ್ಲಿ ಇದು ಮಹಾನ್ ಕರ್ಮಿ, ಇವ್ರನ್ನ ದುರ್ವಾಸ ಮುನಿ ಅವ್ರ ಬಗ್ಗೆ ಇಲ್ಲಿ ಕರ್ಮಿಗಳು, ಜ್ಞಾನಿಗಳು ಮತ್ತು ಯೋಗಿಗಳು ಪ್ರಕೃತಿ ಗುಣಗಳಲ್ಲಿ ತಮ್ಮ ವಿಶೇಷ ಮನೋಭಾವಗಳು ಹೊಂದಿರುತ್ತಾರೆ. ಆದ್ದರಿಂದಲೇ ಅವರನ್ನು ಇತರರೆಂದು ಅಥವಾ ಅಭಕ್ತರೆಂದು ಕರೆಯಲಾಗುತ್ತದೆ. ಕೆಲವೊಮ್ಮೆ ಯೋಗಿಗಳು ಸೇರಿದಂತೆ ಈ ಇತರರು ಭಗವದ್ಭಕ್ತರಿಗೆ ಕಿರುಕುಳ ಕೊಡುತ್ತಾರೆ. ಸೊ ಈ ಶ್ಲೋಕದಲ್ಲಿ ಇತರ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರಭುಪಾದನ ಇತರರು ಅಂದ್ರೆ ಇವರೆಲ್ಲ ಅಭಕ್ತರು, ಯೋಗಿಗಳಾಗಿರ್ಬೋದು, ಕರ್ಮಿಗಳಾಗಿರ್ಬೋದು, ಜ್ಞಾನಿಗಳಾಗಿರ್ಬೋದು. ಸೊ ಅವರು ಭಕ್ತರಿಗೆ ಕಿರುಕುಳ ಕೊಡುತ್ತಾರೆ. ಮಹಾಯೋಗಿ ದುರ್ವಾಸ ಮುನಿಗಳು ಮಹಾರಾಜ ಅಂಬರೀಷನಿಗೆ ಅವನು ಮಹಾನ್ ಭಕ್ತನಾದ ಕಾರಣ ಕಿರುಕುಳ ನೀಡಿದರು. ಮಹಾನ್ ಕರ್ಮಿ ಹಾಗೂ ಜ್ಞಾನಿಯಾದ ಹಿರಣ್ಯಕಶಿಪು ತನ್ನ ವೈಷ್ಣವ ಪುತ್ರನಾದ ಪ್ರಹ್ಲಾದ ಮಹಾರಾಜನಿಗೆ ಕಿರುಕುಳ ಕೊಟ್ಟ. ಇತರರು ಭಗವದ್ಭಕ್ತರಿಗೆ ಕಿರುಕುಳ ಕೊಟ್ಟ ಇಂತಹ ಇನ್ನೂ ಅನೇಕ ಪ್ರಕರಣಗಳಿವೆ. ಇಂತಹ ಘರ್ಷಣೆ ಸಂಭವಿಸಿದಾಗ ತನ್ನ ಶುದ್ಧ ಭಕ್ತರ ಬಗೆಗಿನ ಅತೀವ ಅನುಕಂಪದಿಂದಾಗಿ ಭಗವಂತನು ಮಹತ್ತತ್ವವನ್ನು ನಿಯಂತ್ರಿಸುವ ಸಾಂಶ ವಿಸ್ತರಣೆಗಳೊಂದಿಗೆ ಸ್ವಯಂ ಅವತರಿಸುತ್ತಾನೆ.
ಸೊ ಇಲ್ಲಿ ಹೇಳೋದು ಇಲ್ಲಿ ಇತರರು ಅಂದ್ರೆ ಅಭಕ್ತರು ಮತ್ತೆ ಕೃಷ್ಣನ ಭಕ್ತರು, ಸೊ ಅವರ ಮಧ್ಯೆ ಆಗತ್ತೆ ರಬ್ಬಿಂಗ್ ಆಗುತ್ತೆ ಭೌತಿಕ ಜಗತ್ತಿನಲ್ಲಿ. ಸೊ ಹಾಗಾದಾಗ ಭಗವಂತನು ಅವನ ಜನ್ಮ ಇಲ್ಲ ಅಂತ ಕೂಡ ಅವನ ಜನ್ಮವನ್ನು ತೆಗೆದುಕೊಳ್ತಾನೆ. ಮತ್ತೆ ಅವನ ಜನ್ಮ ಪಡೆಯೋದು ಮಹದಂಶಯುಕ್ತ ಅಂದ್ರೆ ಪ್ರಭುಪಾದ ಹೇಳ್ತಾ ಇರೋದೇ ಅವನ ಮಹಾದಂಶ, ಅದರ ನಿಯಂತ್ರಕರಾದ ಮಹಾವಿಷ್ಣು, ಶಿವದಕ್ಷಾಯ ವಿಷ್ಣು, ಗರ್ಭದಕ್ಷಾಯ ವಿಷ್ಣು ಪುರುಷ ಅವತಾರಗಳು ಅವತನ್ನು ಸೇರಿಸಿಕೊಂಡು ಭಗವಂತನು ಅವತರಿಸುವಂತ ಆ ರೀತಿ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟೇ. 16 ಮಾಂ ಖೇದ್ಯತ್ಯೇತದ್ ಅಜಸ್ಯ ಜನ್ಮ ವಿಡಂಬನಂ ಯದ್ ವಸುದೇವ ಗೇಹೆ ವ್ರಜೇತ ವಾಸೋ ಹರಿಭಯಾದಿವ ಸ್ವಯಂ ಪುರಾದ್ಯವಾಸಿ ಯದನಂತ ವೀರ್ಯ. ಕೃಷ್ಣನು ಅಜಿತನಾದರೂ ಹೇಗೆ ವಸುದೇವನಿದ್ದ ಕಾರಾಗೃಹದಲ್ಲಿ ಜನಿಸಿದನು, ತಂದೆಯ ರಕ್ಷಣೆಯಿಂದ ಬ್ರಜಭೂಮಿಗೆ ಹೇಗೆ ಹೋದನು, ಶತ್ರುವಿನ ಭಯದಿಂದಾಗಿ ಅಲ್ಲಿ ಹೇಗೆ ಅಜ್ಞಾತ ವೇಷಿಯಾಗಿ ಬದುಕಿದನು, ಅಮಿತ ಪರಾಕ್ರಮಿಯಾದರೂ ಭಯದಿಂದಾಗಿ ಮಥುರೆಯನ್ನು ತೊರೆದು ಹೇಗೆ ಓಡಿ ಹೋದನು. ಭಗವಾನ್ ಶ್ರೀಕೃಷ್ಣನ ಕುರಿತು ಯೋಚಿಸಿದಾಗ ಈ ಎಲ್ಲ ವಿಸ್ಮಯಕಾರಿ ಘಟನೆಗಳು ನನ್ನನ್ನು ವ್ಯಾಕುಲಗೊಳಿಸುತ್ತಿವೆ. ಸೊ ಅವರು ಉದ್ಧವ ಹೇಳ್ತಾ ಇದ್ದಾರೆ, ಇದರ ವಿಸ್ಮಯಕಾರ ಚಟುವಟಿಕೆ ಕೃಷ್ಣನು ಈ ತರ ಹೆದರಿ ಹೋದದ್ದ. ವಸುದೇವ ಮಗನಾಗಿ ಅವರು ಕಂಸನ ಕಾರಾಗೃಹದಲ್ಲಿ ಹುಟ್ಟಿದ್ರು, ಆಮೇಲೆ ಕಂಸನಿಗೆ ಭಯಪಟ್ಟು ಅವರು ಹೊಡೋಗ್ಬಿಟ್ರು. ಸೊ ಕೃಷ್ಣನಿಗೆ ಏನ್ ಭಯ ಇಲ್ಲ ಕೃಷ್ಣನಿಗೆ, ಅದ್ ಹೇಳ್ತಾರೆ ಇಲ್ಲಿ ಏನು ಯಾಕೆ ಅಂದ್ರೆ ವಸುದೇವರಿಗೆ ಆತರ ಭಾವನೆ ಇತ್ತು ಅಂತ ಹೇಳ್ತಾರೆ. ವಸುದೇವರಿಗೆ ಏನ್ ಭಾವನೆ ಇತ್ತು ಅಂದ್ರೆ ಅವರು ತುಂಬಾ ಪ್ರಾಮಾಣಿಕರು, ಅವರ ಬಾಯಿಂದ ಒಂದು ಸಲ ಸುಳ್ಳು ಬಂದಿಲ್ಲ. ಅವರು ಧರ್ಮರಾಜ ಯುಧಿಷ್ಠಿರ ಅವರ ಮಾವನೇ, ಅವರ ತಾಯಿ ಕುಂತಿದೇವಿ, ಸೊ ಕುಂತಿದೇವರ ಅಣ್ಣ ವಸುದೇವ, ಸೊ ಅವರು ಕೂಡ ಅದೇ ಸರ ಸ್ವಭಾವ. ಸೊ ಅವರ ಮಾತು ಮೇಲೆ ಎಷ್ಟು ಇದಿತ್ತು, ನಂಬಿಕೆ ಇತ್ತು ಅಂದ್ರೆ ಕಂಸನು ಕೂಡ ನಂಬಿ ಅವಾಗ ದೇವಕಿಯ ಪ್ರಾಣವನ್ನು ಬಿಟ್ಟದ್ದು. ಇಲ್ಲಾಂದ್ರೆ ಅವ್ರ ಮದುವೆ ಸಮಯದಲ್ಲೇ ಆ ದೇವಕಿಯ ಕೂದಲನ್ನು ಹಿಡಿದು ಕಂಸ ಕೊಲ್ಲಿಕ್ಕೆ ರೆಡಿ ಇದ್ರು. ಆದ್ರೆ ವಸುದೇವ ಹೇಳಿದ್ದು, ಯಾರ್ಯಾರು ನನ್ನ ಮಕ್ಕಳು ಹುಟ್ಟುತ್ತಾರೆ ಅವರೆಲ್ಲ ಕೂಡ ನೀವು ಒಪ್ಪಿಸ್ತೇನೆ ಅಂತ ಹೇಳಿದ್ದು. ಅವ್ರಿಗೆ ಎಷ್ಟು ನಂಬಿಕೆ ಇತ್ತು ವಸುದೇವನ ಮಾತು ಮೇಲೆ ಅಂದ್ರೆ ಅವರು ಬಿಟ್ಬಿಟ್ರು ದೇವಕಿಯ. ಆದ್ರೆ ಅದೇ ವಸುದೇವ ಹೇಳ್ತಾರೆ, ಕೃಷ್ಣ ಹುಟ್ಟಿದಾಗ ಅವರು ತನ್ನ ಆ ಸತ್ಯ ನಿಷ್ಠೆಯನ್ನು ಬಿಟ್ಬಿಟ್ರು ಅಂದ್ರೆ ಅವರು ಇಲ್ಲ ತೊಂದರೆ ಇಲ್ಲ, ಅವ್ರ ಮೊದ್ಲೇ ಪ್ಲಾನ್ ಇತ್ತು ಅವ್ರಿಗೆ, ಹೇಗಾದ್ರೂ ಮಾಡಿ ಕೃಷ್ಣನನ್ನು, ಅವ್ರ 6 ಮಕ್ಕಳು ಆಗ್ಲೇ ಸತ್ರು, ಅವಾಗೇನ್ ಮಾಡ್ಲಿ, ಅವರೇ ಹೋಗಿ ಕೊಟ್ರು. ಇದಿಲ್ಲ ಕೊಟ್ರು, ಅದೇ ಕೃಷ್ಣನ ಹುಟ್ಟಿದಾಗ ಅವ್ರು ಕೊಡಕ್ಕೆ ಅವ್ರು ರೆಡಿ ಇರ್ಲಿಲ್ಲ. ಅವರು ಮೊದ್ಲೇ ಪ್ಲಾನ್ ಇತ್ತು ಅವ್ರಿಗೆ. ಸೊ ಅದೇ ರೀತಿಯಲ್ಲಿ ಕೃಷ್ಣನು ಅವರಿಗೆ ಆತರ ಅವಕಾಶ ಮಾಡ್ಕೊಟ್ಟಿದ್ದು. ಅವ್ರಿಗೆ ಅವರೆಲ್ಲ ಕೈಗಳಿಗೆ ಆಗಿದ್ದೆಲ್ಲ ಕಂಬಿಗಳು ಹಾಕಿದ್ದು ಅದೆಲ್ಲ ಕೂಡ ಎಲ್ಲ ಬಿಡಿಸ್ಕೊಳ್ತು, ಮತ್ತೆ ಆ ಬಾಗಿಲುಗಳು ತೆಕ್ಕೊಳ್ತು, ಅಲ್ಲಿರೋ ಎಲ್ಲ ಸೆಕ್ಯೂರಿಟಿ ಅವರ ನಿದ್ದೆ ಮಾಡ್ತಾ ಇದ್ರು, ಇದೆಲ್ಲ ಆಗತ್ತೆ. ಸೊ ಹೀಗಾಗಿ ಇದೆಲ್ಲ ಆಗುತ್ತೆ. ಇಲ್ಲೇನಾಗುತ್ತೆ ಅಂದ್ರೆ ವಸುದೇವರು ಅವರು ಆತರ ಭಾವನೆ ಅಂದ್ರೆ ಕೃಷ್ಣನ ರಕ್ಷಿಸಬೇಕು ಅನ್ನೋ ಭಾವನೆ ಇರುತ್ತೆ. ಸೊ ಅವರ ಆತರ ಆತ್ಮೀಯ ಭಾವನೆ ಇರೋದ್ರಿಂದ ಕೃಷ್ಣನು ಅದನ್ನು ಉಳಿಸ್ಕೊಳ್ಳಿಕ್ಕೆ, ಆಮೇಲೆ ಕೃಷ್ಣ ಎಷ್ಟೋ ಕಾರಣಗಳಿದೆ, ಅಲ್ಲೂ ಕೂಡ ಇವರಿದ್ದಾರೆ, ನಂದ ಮಹಾರಾಜರು, ಯಶೋದೆ, ಸೊ ಅವರು ಕೂಡ ಅವರ ಬಾಲ್ಯಲೀಲೆಯನ್ನು ಕೊಡ್ಬೇಕು, ಅವರ ಆನಂದವನ್ನು ಕೊಡ್ಬೇಕು. ಸೊ ಹಾಗೆ ಭಗವಂತನು ಅಲ್ಲಿ ಹೋಗೋದಂತೆ. ಸೊ ಇಲ್ಲಿ ಹೇಳೋದಿಲ್ಲಿ ವಿಶೇಷವಾಗಿ ಇಲ್ಲಿ ವಸುದೇವ ಆ ರೀತಿ ಅವರಿಗೆ ತಂದೆ ತಾಯಿ ಆ ತರ ಒಂದು ರಕ್ಷಣೆ ಕೊಡೋ ಒಂದು ಮನೋಭಾವ ಇರುತ್ತೆ. ಆ ಮನೋಭಾವಕ್ಕೆ ಅದು ಕೃಷ್ಣನು ಹಾಗೆ ಇರ್ಲಿ, ಅದು ಹಾಗೆ ಮುಂದೆ ಇರ್ಲಿ. ಸೊ ಹಾಗೆ ಕೃಷ್ಣನು ಹೀಗೆ ಭಯದಿಂದ ಹೋಗೋ ರೀತಿಯಲ್ಲಿ ಕಂಸನಿಂದ ದೂರದಲ್ಲಿದ್ದದ್ದು ಅಂತ ಇಲ್ಲಿ ಹೇಳ್ತಾರೆ. ಇದೆಲ್ಲ ಈ ಘಟನೆಗಳು ವಿಸ್ಮಯಕಾರಿ ಘಟನೆಗಳು. ಇದೆಲ್ಲ ಕೇಳಿದ್ರೆ ಒಂದ್ಸಲ ಸೊ ಇದು ನೀವ್ ಹೇಳ್ತೀರಾ, ಈ ತರ ಕೃಷ್ಣ ಈ ತರ ಓಡಿ ಹೋದವನು ಅವನ್ ದೇವ್ರು ಅಂತ ಹೇಳ್ತೀರಾ, ಅವನ್ ದೇವ್ರು ಹೇಗ್ ಸಾಧ್ಯ? ಸೊ ಹೀಗೆ ಅನಿಸ್ಬೋದು ನಮ್ಗೆ. ಆದ್ರೆ ನಾವಿದು ಕರೆಕ್ಟ್ ಅರ್ಥ ಮಾಡ್ಕೊಂಡ್ರೆ ಕೃಷ್ಣನು ಈ ರೀತಿ ಅವನ ತಂದೆ ತಾಯಿಗೆ ಆತರ ಭಾವನೆಯನ್ನು ಅವನು ಗೌರವಿಸ್ತಾನೆ. ಆತರ ಆತ್ಮೀಯ ಭಾವನವನ್ನು ಅವನು ಉಳಿಸ್ಕೊಳ್ಳಿಕ್ಕೆ ಅವನು ಕೃಷ್ಣನ ಈ ರೀತಿ ಮಾಡೋದು. ತಂದೆಗೆ ಆತರ ಭಾವನೆ ಇದೆ, ತಾಯಿಗೆ ಆತರ ಭಾವನೆ ಇದೆ, ಮಗುಗೆ ರಕ್ಷಣೆ ಕೊಡಬೇಕು ಅಂತ. ಸೊ ಆ ರೀತಿ ಒಂದು ಭಾವನೆಯನ್ನು, ಆ ರೀತಿ ಒಂದು ಇದನ್ನು ಉಳಿಸ್ಲಿಕ್ಕೆ ಕೃಷ್ಣನು ಆಯ್ತು ಅಂತ ಕೃಷ್ಣನು ಅರ್ಥ ಮಾಡೋದು. ಸೊ ಈ ರೀತಿ ಇಲ್ಲಿ ಇದು ಅರ್ಥ ಇಲ್ಲಿ ಡೀಟೇಲ್ ಪ್ರಭುಪಾದರು ಕೊಡ್ತಾ ಇದ್ದಾರೆ. ತಂದೆ ಮಗನೊಂದಿಗೆ ಆಟವಾಡುವಾಗ ಪರಾಜಿತನಂತೆ ನೆಲದ ಮೇಲೆ ಮಲಗುತ್ತಾನೆ. ಅದು ಏನಿದ್ದರೂ ಮಗನನ್ನು ಖುಷಿಪಡಿಸುವ ಸಲುವಾಗಿ ಮಾತ್ರ. ಭಗವಂತನು ಸರ್ವಶಕ್ತನಾದ್ದರಿಂದ ಅವನಿಗೆ ಜಾತ ಅಜಾತ, ಪ್ರಾಬಲ್ಯ ಪರಾಜಯ, ಭೀತಿ ನಿರ್ಭೀತಿ ಮೊದಲಾದ ದ್ವಂದ್ವಗಳೊಂದಿಗೆ ಹೊಂದಿಕೊಳ್ಳುವುದು ಸಾಧ್ಯವಾಗಿದೆ. ಯಾಕಂದ್ರೆ ಕೃಷ್ಣನು ಅಜಾತ, ಅವನಿಗೆ ಜನ್ಮ ಇಲ್ಲ, ಆದ್ರೂ ಜನ್ಮ ಪಡೀತಾ ಇದ್ದಾನೆ. ಕೃಷ್ಣನ ಪ್ರಾಬಲ್ಯ ಪರಾಜಯ, ಅವನ ಎಲ್ಲರಿಗಿಂತ
ಬಲವನ್ನು ಪಡೆದವನು. ಆದ್ರೆ ಒಮ್ಮೊಮ್ಮೆ ಪರಾಜಯವನ್ನು ಸ್ವೀಕರಿಸಿದಾಗ, ಹೇಗೆ ಕೃಷ್ಣ ಓಡೋಗ್ಬಿಟ್ಟಿದ್ದು ಈಗ ಅಲ್ಲಿಂದ ಪರಾಜಯವನ್ನು ಸ್ವೀಕರಿಸುವ ರೀತಿಯಲ್ಲಿ ರಣಚೋರನಾಗಿ ಆ ಜರಾಸಂಧನು ಅಟ್ಯಾಕ್ ಮಾಡೋದು ಕೃಷ್ಣ ಓಡಿ ಹೋಗಿದ್ದು, ಆ ಕಾಲಯವನ್ನು ಅಟ್ಯಾಕ್ ಮಾಡೋದು ಕೃಷ್ಣ ಓಡಿ ಹೋಗಿದ್ದು ಅನ್ಸುತ್ತೆ, ಪರಾಜಯವಾದ ಅನ್ಸುತ್ತೆ. ಇಲ್ಲ, ಅದು ಕೃಷ್ಣ ದಿವ್ಯ ಅದು ಭೀತಿ ನಿರ್ಭೀತಿ. ಅಲ್ಲಿ ಕೂಡ ಭಯ ಆಯ್ತೇನೋ ಅವ್ರಿಗೆ, ಯಾರು ಜರಾಸಂಧನಿಂದ ಕೃಷ್ಣನಿಗೆ ಭಯ ಆಯ್ತು, ಇಲ್ಲ ಅಂದ್ರೆ ಇವರಿಂದ ಭಯ ಆಯ್ತು, ಯಾರು ಕಾಲಯವನಿಂದ ಭಯ ಆಯ್ತು ಅನ್ಸುತ್ತೆ. ಇಲ್ಲ, ಕೃಷ್ಣನಿಗೆ ಆತರ ಭಯ ಇಲ್ಲ. ಅವನು ಈ ತರ ಅನ್ಸುತ್ತೆ. ಆದ್ರೆ ಇದೆಲ್ಲವೂ ಕೂಡ ಈ ದ್ವಂದ್ವಗಳು ಕೃಷ್ಣನಲ್ಲಿ ಸಾಧ್ಯ ಆಗುತ್ತೆ, ಯಾಕಂದ್ರೆ ಅವನು ಪರಮ ಪುರುಷ. ಸೊ ಈಗ ನಾವು ಈ ತರ ಭೀತಿಯಿಂದ ಓಡೋಗ್ತೀವಿ ಅಂದ್ರೆ ಅದು ನಮ್ಮ ಭೀತಿಯಿಂದ ಓಡೋಗ್ತಾ ಇದೆ ಅಷ್ಟೇ. ನಾವು ಭಯದಿಂದ ಓಡೋಗ್ತಾ ಇದೀವಿ ನಾವು. ಅದೇ ಕೃಷ್ಣನು ಆ ರೀತಿ ಭಯ ಇಲ್ಲ, ಅವನು ಯಾವಾಗಲೂ ಕೂಡ ನಿರ್ಭಯನೇ. ಅದು ನಿರ್ಭಯನಾಗಿ ಅವನೇನೋ ಇನ್ನೊಂದೋ ಕಾರಣ ಇರುತ್ತೆ, ಅವನ ಹತ್ರ ನಿರ್ಭಯ ಇದ್ರೂ ಕೂಡ ಆ ಭಯ ಭೀತಿ ಸ್ಥಿತಿಯಲ್ಲಿ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ. ಸೊ ಹೇಳ್ತಾರಲ್ಲ, ಎಷ್ಟೋ ಕಾರಣಗಳು, ಒಂದು ಕಾರಣ ಅವನು ರುಕ್ಮಿಣಿ ದೇವರು ಇದಿರುತ್ತೆ, ಆಗ ಅವ್ರ ಸ್ವಯಂವರ ಇರುತ್ತೆ, ಸೊ ಅಲ್ಲಿ ಹೋಗ್ಬೇಕಾಗಿರುತ್ತೆ ಕೃಷ್ಣನು. ಸೊ ಹಾಗೆ ಜರಾಸಂಧನಿಂದ ಒಂದು ರೀತಿ ಆ ಕಾರಣ, ಆ ಸಮಯದಲ್ಲಿ ಕೃಷ್ಣನು ಓಡಿ ಹೋಗಿ, ಎಷ್ಟೋ ಕಾರಣಗಳಿದೆ, ಅದೊಂದು ಕಾರಣ ಅಂತ ಹೇಳ್ತಾರೆ. ಸೊ ಹೀಗೆ ಭಗವಂತನು ಈ ರೀತಿ ತೋರಿಸೋ ಚಟುವಟಿಕೆ ಅಂದ್ರೆ ಅದು ನನಗೆ ಇನ್ನ ಹೆಚ್ಚು ಕಾಳಜಿ ಆದದ್ದು. ಎಷ್ಟು ಕಾಳಜಿ ಆದದ್ದು ಅಂದ್ರೆ, ಇಲ್ಲಿ ನಾನು ಭಯದಿಂದ ಓಡೋದೆ ಅಂತ ಜನರು ತಿಳ್ಕೊಂಡು ತೊಂದರೆ ಇಲ್ಲ. ಆಕ್ಚುಲಿ ಕೃಷ್ಣನ್ ಹಾಗೆ ಕೂಡ ಮಾಡ್ಬೋದು, ಇಲ್ಲಿಂದ ಓಡೋಗೋದು ಬೇಡ, ಇಲ್ಲಿ ಕೂಡ ಕೆಲಸ ಮುಗಿಸ್ಬೋದು, ಅಲ್ಲೂ ಕೂಡ ಮಾಡ್ಬೋದು ಕೃಷ್ಣನ್. ಆದ್ರೆ ಕೃಷ್ಣ ಹೇಗೆ ಮಾಡೋದಂದ್ರೆ, ಭಕ್ತರಿಗೆ ಆತರ ಅನಿಸ್ಬೇಕಲ್ಲ, ಓ ಇಲ್ಲ ಕೃಷ್ಣ ಅಲ್ಲಿ ನೋಡಿ, ಅಲ್ಲಿ ಆತರ ಭಯದಿಂದ ಅಲ್ಲಿ ಓಡೋಗೋ ರೀತಿಯಲ್ಲಿ ಕೂಡ ಕೃಷ್ಣನು ಅದನ್ನ ಬಿಟ್ಬಿಟ್ಟ. ಅದನ್ನ ಮತ್ತೆ ನೋಡೋಣ, ಆ ಕೆಲಸವನ್ನು ಮತ್ತೆ ನೋಡೋಣ. ಜರಾಸಂಧನು ಮತ್ತೆ ಡೀಲ್ ಮಾಡ್ಬೋದು, ಮತ್ತೆ ಕಾರ್ಯಗಳನ್ನು ಮಾಡ್ಬೋದು, ಜರಾಸಂಧನನ್ನು, ಕಾಲಯವನನ್ನು. ಈಗ ಮುಖ್ಯವಾದ ರುಕ್ಮಿಣಿಯವರನ್ನು ಅಲ್ಲಿ ಉಳಿಸೋದು ಅವರು. ಸೊ ಈ ರೀತಿ ಕೃಷ್ಣನ ಚಟುವಟಿಕೆಗಳು ಹಾಗೆ ಒಂದೊಂದ್ಸಲ ಅನ್ಸುತ್ತೆ, ಯಾಕೆ ಕೃಷ್ಣ ಎರಡು ಕೂಡ ಮಾಡ್ಬೋದು, ಕೃಷ್ಣ ಯಾವ್ದು ಮಾಡದೆ ಆಗೋಕ್ಕಿಲ್ಲ ಅಂತ ಅಂತಲ್ಲ. ಇಲ್ಲಿ ಜರಾಸಂಧನಿಂದ ಓಡಿ ಹೋಗೋ ಅಗತ್ಯನೂ ಇಲ್ಲ. ಕೃಷ್ಣ ಅಲ್ಲಿ ಅವನ್ನ ಸಾಯಿಸ್ಬಿಡ್ಬೋದು, ಇಲ್ಲಾಂದ್ರೆ ಇನ್ನೊಂದು ಮಾಡ್ಬೋದು, ಇಲ್ಲಾಂದ್ರೆ ಆ ಜರಾಸಂಧನ ಮತ್ತೆ ಮಾಡ್ಬೋದು, ಯುದ್ಧ ಬರೋ ತರ ಮಾಡ್ಬೋದು, ಮನಸ್ಸು ಬದಲಾವಣೆ ಮಾಡ್ಬೋದು, ಕೃಷ್ಣನು ಏನ್ ಕೂಡ ಮಾಡ್ಬೋದು. ಅದೇ ಕೃಷ್ಣನು ಮಾಡೋದು ಅವನೆಲ್ಲ ಕೂಡ ಇನ್ನ ಅವನ ಭಕ್ತರ ಮೇಲೆ ಹೆಚ್ಚು ಕಾಳಜಿ ಇದೆ ಅಂತ ತೋರಿಸೋದು ಭಗವಂತನ ಮುಖ್ಯ ಕಾರ್ಯ. ಸೊ ಹೀಗೆ ಇಲ್ಲಿ ಹೇಳ್ತಾ ಇದ್ರು, ಅವನಲ್ಲಿ ಎಲ್ಲ ದ್ವಂದ್ವಗಳು ಹೊಂದಿಕೊಳ್ತವೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನೊಂದು 17ನೇ ಶ್ಲೋಕ, 2-3 ಶ್ಲೋಕ ಮುಗಿಸ್ಕೊಳ್ಳೋಣ. ದುನೋತಿ ಚೇತ ಸ್ಮರತೋ ಮಮೈತದ್ ಯದಾ ಪಾದಾವ್ ಅಭಿಮವಂದ್ಯ ಪಿತ್ರೋ ತಥಾಂಬ ಕಂಸಾದ್ ಉರುಶ್ಚಾಂಕಿತಾನಾಂ ಪ್ರಸೀದತಾಂ ನೋ ಅಕೃತ ನಿಷ್ಕೃತೀನಾಂ. ಕಂಸನ ಅತಿ ಭಯದಿಂದಾಗಿ ಮನೆಯಿಂದ ದೂರ ಉಳಿಯಬೇಕಾಗಿ ಬಂದು ತಂದೆ ತಾಯಿಗಳ ಪಾದ ಸೇವೆ ಮಾಡಲಾಗದಿದ್ದಕ್ಕಾಗಿ ತಮ್ಮನ್ನು ಕೃಷ್ಣ ಮತ್ತು ಬಲರಾಮ ಕ್ಷಮಿಸುವಂತೆ ಭಗವಾನ್ ಶ್ರೀಕೃಷ್ಣನು ಮಾತಾಪಿತರನ್ನು ಕೇಳಿಕೊಂಡನು. ಅವನು ಹೇಳಿದನು, ಎಲೆ ತಂದೆ ತಾಯಿಯರೇ, ಈ ವೈಫಲ್ಯಕ್ಕಾಗಿ ದಯವಿಟ್ಟು ಕ್ಷಮಿಸಿ. ಭಗವಂತನ ಈ ವರ್ತನೆಗಳೆಲ್ಲವೂ ನನಗೆ ಹೃದಯದಲ್ಲಿ ನೋವುಂಟು ಮಾಡುತ್ತದೆ. ಸೊ ಹೀಗೆ ಮತ್ತೆ ಕೃಷ್ಣ ಲೀಲೆಗಳು, ಕೃಷ್ಣನು ಮತ್ತೆ ವಸುದೇವ ದೇವಕಿ ಅವ್ರ ಹತ್ರ ಬಂದಾಗ ಅವ್ರಿಗೆ ಹೇಳೋದು, ಅವ್ರಿಗೆ ಹೇಳ್ತಾರೆ, ಅವ್ರಿಗೇನು ಮಾತಾಡ್ಲಿಕ್ಕೆ ಆಗ್ಲಿಲ್ಲ ಅವ್ರಿಗೆ, ವಸುದೇವ ದೇವಕಿ ಅವ್ರಿಗೆ ಹೇಳ್ತಾ ಇದಾರೆ, ಎಲೆ ತಂದೆ ತಾಯಿಯರೇ, ನಿಮ್ಮನ್ನು ನಾವು ರಕ್ಷಿಸ್ಲಿಲ್ಲ, ನಾವು ಎಲ್ಲೋ ಹೋಗ್ಬಿಟ್ವಿ, ನಾವು ಎಲ್ಲೋ ಇದ್ಬಿಟ್ವಿ ಇಷ್ಟು ವರ್ಷಗಳು ಅಂತ. ಇದು ಚೆನ್ನಾಗಿದೆ ಭಾವಾರ್ಥ, ಯಾರಾದ್ರೂ ಓದಿ ಭಾವಾರ್ಥ. 2 ಪ್ಯಾರ ಇದೆ, ಇಬ್ರು ಓದ್ಬೋದು, ಓದಿ. ಹರೇ ಕೃಷ್ಣ ಪ್ರಭುಜಿ. ಭಾವಾರ್ಥ. ಶಿಲಪ್ರಭುಪಾದವರಿಗೆ ಜಯವಾಗಲಿ. ಭಗವಾನ್ ಶ್ರೀಕೃಷ್ಣ ಮತ್ತು ಬಲದೇವರು ಇಬ್ಬರು ಕಂಸನ ಬಗ್ಗೆ ತೀವ್ರ ಭಯ ಹೊಂದಿದ್ದರು ಎಂದು ತೋರುತ್ತದೆ. ಆದ್ದರಿಂದ ಅವರಿಬ್ಬರೂ ತಲೆ ಮರೆಸಿಕೊಳ್ಳಬೇಕಾಯಿತು. ಆದರೆ ಭಗವಾನ್ ಶ್ರೀಕೃಷ್ಣ ಹಾಗೂ ಬಲದೇವರು ದೇವೋತ್ತಮ ಪರಮಪುರುಷರಾದಲ್ಲಿ ಅವರು ಕಂಸನಿಗೆ ಎದುರುವುದು ಹೇಗೆ ಸಾಧ್ಯ? ಇಂತಹ ಹೇಳಿಕೆಗಳಲ್ಲಿ ಅಭಾಸಕರವಾದುದು ಏನಾದರೂ ಇದೆಯೇ? ಕೃಷ್ಣನ ಬಗ್ಗೆ ಅಪಾರ ಪ್ರೀತಿ ವಾತ್ಸಲ್ಯ ಹೊಂದಿದ ವಸುದೇವನು ಅವನನ್ನು ರಕ್ಷಿಸಿ ಕಾಪಾಡ ಬಯಸಿದನು. ಕೃಷ್ಣ ದೇವೋತ್ತಮ ಪರಮಪುರುಷ, ತನ್ನನ್ನು ತಾನು ರಕ್ಷಿಸಿಕೊಳ್ಳಬಲ್ಲ ಎಂದು ವಸುದೇವನಿಗೆ ಹೊಳೆಯಲೇ ಇಲ್ಲ. ಕೃಷ್ಣನನ್ನು ಅವನು ತನ್ನ ಮಗನಾಗಿ ಭಾವಿಸಿದನು. ವಸುದೇವ ಮಹಾಭಕ್ತನಾದ್ದರಿಂದ ತನ್ನ ಉಳಿದ ಮಕ್ಕಳಂತೆ ಕೃಷ್ಣನೂ ಕೊಲೆಯಾಗಬಹುದೆಂದು ಅವನು ಯೋಚಿಸಲು ಇಚ್ಛಿಸಲಿಲ್ಲ. ಕೃಷ್ಣನನ್ನು ಕಂಸನ ಕೈಗೊಪ್ಪಿಸುವುದಕ್ಕೆ ವಸುದೇವ ಬದ್ಧನಾಗಿದ್ದ, ಏಕೆಂದರೆ ತನ್ನೆಲ್ಲ ಮಕ್ಕಳನ್ನು ಕಂಸನಿಗೆ ಒಪ್ಪಿಸುವುದಾಗಿ ಅವನು ಪ್ರಮಾಣ ಮಾಡಿದ್ದ. ಆದರೆ ಕೃಷ್ಣನ ಬಗೆಗಿನ ಅಪಾರ ಪ್ರೀತಿ ವಾತ್ಸಲ್ಯದಿಂದಾಗಿ ಅವನು ತನ್ನ ಪ್ರಮಾಣವನ್ನು ಭಂಗ ಮಾಡಿದ.
ಭಗವಂತನು ವಸುದೇವನ ಈ ದಿವ್ಯ ಮನೋಭಾವದಿಂದಾಗಿ ಬಹಳಷ್ಟು ಸಂತುಷ್ಟಗೊಂಡನು. ವಸುದೇವನ ಗಾಢವಾದ ಪ್ರೀತಿ ವಾತ್ಸಲ್ಯ ಭಾವಕ್ಕೆ ಭಂಗ ತರಲು ಅವನು ಇಚ್ಛಿಸಲಿಲ್ಲ. ಎಂದೇ ನಂದ ಯಶೋದೆಯರ ಮನೆಗೆ ತಂದೆಯು ತನ್ನನ್ನು ಒಯ್ಯಲು ಅವನು ಸಮ್ಮತಿಸಿದನು. ವಸುದೇವನ ಗಾಢವಾದ ಪ್ರೀತಿ ವಾತ್ಸಲ್ಯಗಳನ್ನು ಪರೀಕ್ಷಿಸಲು ತಂದೆಯು ನದಿಯನ್ನು ದಾಟುತ್ತಿದ್ದಾಗ ಕೃಷ್ಣನು ಯಮುನಾ ನದಿಯ ನೀರಿಗೆ ಬಿದ್ದನು. ಉಕ್ಕುತ್ತಿರುವ ಪ್ರವಾಹದ ಮಧ್ಯದಲ್ಲಿ ಮಗನನ್ನು ಹುಡುಕಲು ಪ್ರಯತ್ನಿಸುತ್ತಿದ್ದಾಗ ವಸುದೇವನು ದಿಕ್ಕೆಟ್ಟಂತವನಾಗಿದ್ದನು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭು. ಓದ್ಬಿಡಿ ಪ್ರಭುಜಿ. ಶಶಿಕುಮಾರ್ ನೆಕ್ಸ್ಟ್ ವಾರ. ಹರೇ ಕೃಷ್ಣ ಪ್ರಭುಜಿ. ಇವೆಲ್ಲ ಭಗವಾನ್ ಶ್ರೀಕೃಷ್ಣನ ಭವ್ಯ ಲೀಲೆಗಳು. ಇವುಗಳ ಪ್ರಕಟಣೆಯಲ್ಲಿ ಯಾವುದೇ ವಿರೋಧಾಭಾಸವಿಲ್ಲ. ಕೃಷ್ಣನು ಪರಮಪ್ರಭುವಾದುದರಿಂದ ಎಂದಿಗೂ ಕಂಸನಿಗೆ ಹೆದರಲಿಲ್ಲ. ಆದರೆ ತಂದೆಯನ್ನು ಸಂತುಷ್ಟಗೊಳಿಸಲು ಹೆದರಿದವನಂತಿರಲು ಒಪ್ಪಿಕೊಂಡ. ಆದರೆ ಅವನ ನಡವಳಿಕೆಯ ಅತ್ಯಂತ ಉಜ್ವಲ ಭಾಗವೆಂದರೆ ಕಂಸನ ಭಯದಿಂದ ಮನೆಯಿಂದ ದೂರ ಇರುವಾಗ ತಂದೆ ತಾಯಿಯವರ ಪಾದ ಸೇವೆ ಮಾಡಲಾಗದಿದ್ದಕ್ಕಾಗಿ ಕ್ಷಮೆ ಯಾಚಿಸಿದ್ದು. ಬ್ರಹ್ಮ, ಶಿವ ಮೊದಲಾದ ದೇವತೆಗಳು ಭಗವಂತನ ಪಾದ ಪದ್ಮಗಳನ್ನು ಪೂಜಿಸುತ್ತಾರೆ. ಅದೇ ಭಗವಂತನು ವಸುದೇವನ ಪಾದ ಪೂಜೆ ಮಾಡಬಯಸಿದ. ಜಗತ್ತಿಗೆ ಕೃಷ್ಣನ ಉಪದೇಶವು ಸೂಕ್ತವಾದದ್ದು. ಯಾರೇ ಆಗಲಿ ತಾವು ದೇವೋತ್ತಮ ಪರಮಪುರುಷರಾದಾಗಲೂ ತಮ್ಮ ತಾಯಿ ತಂದೆಯರ ಸೇವೆಯನ್ನು ಮಾಡಬೇಕು. ಅನೇಕ ವಿಧಗಳಲ್ಲಿ ಮಗ ತಂದೆಗೆ ಋಣಿ. ಮಗ ಎಷ್ಟೇ ಮಹಾನುಭಾವನಿರಲಿ ತಂದೆ ತಾಯಿಯರ ಸೇವೆ ಮಾಡುವುದು ಅವನ ಕರ್ತವ್ಯ. ದೇವರ ಪರಮಪಿತೃತ್ವವನ್ನು ಒಪ್ಪಿಕೊಳ್ಳದ ನಾಸ್ತಿಕರಿಗೆ ಪರೋಕ್ಷವಾಗಿ ಪಾಠ ಕಲಿಸುವುದೇ ಕೃಷ್ಣನ ಉದ್ದೇಶ. ಪರಮಪಿತನನ್ನು ಹೇಗೆ ಗೌರವಿಸಬೇಕೆಂಬುದನ್ನು ನಾಸ್ತಿಕರು ಅವನ ಕಾರ್ಯಗಳಿಂದ ಕಲಿತುಕೊಳ್ಳಬಹುದು. ಭಗವಂತನ ಈ ಭವ್ಯ ವರ್ತನೆಯಿಂದ ಉದ್ದವನು ಮೂಕ ವಿಸ್ಮಿತನಾದನು. ಭಗವಂತನೊಂದಿಗೆ ತಾನು ಹೋಗಲಾಗದಿದ್ದುದಕ್ಕೆ ವ್ಯತ್ಯಪಟ್ಟನು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ. ಹರೇ ಕೃಷ್ಣ ಪ್ರಭು. ಸೊ ಪ್ರಭುಪಾದರು ಭಾವಾರ್ಥ. ಸೊ ವಸುದೇವ, ಸೊ ಅವರ ಶುದ್ಧ ಭಕ್ತಿ, ಸೊ ಅದಕ್ಕೋಸ್ಕರ ಭಗವಂತನ ಈ ತರ ಚಟುವಟಿಕೆ, ಮತ್ತೆ ಉಕ್ಕುತ್ತಿರೋ ಪ್ರವಾಹದ ಮಧ್ಯದಲ್ಲಿ ಮಗನನ್ನು ಹುಡುಕಲು ಯತ್ನಿಸಿದಾಗ ವಸುದೇವ ದಿಕ್ಕೆಟ್ಟಂತಾಗಿದ್ದಾನೆ ಅಂತ ಹೇಳ್ತಾರೆ. ಸೊ ಎನಿವೆ, ಸೊ ಹಾಗೆ ಹೇಳ್ತಾರೆ. ಇನ್ನೊಂದು ಕಾರಣ ಹೇಳೋದು ಯಮುನಾ ನದಿ, ಯಮುನಾ ದೇವಿ ಕೂಡ, ಅವರು ಕೂಡ ಕೃಷ್ಣನವರು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಸೊ ಅವರ ಜೊತೆಗೆ ಒಂದು ಕ್ಷಣ ಮಾತ್ರವಾದರೂ ಅವನ ಜೊತೆ ಒಂದು ಆಟ, ಒಂದು ಕ್ರೀಡೆ. ಸೊ ಆ ರೀತಿಯಲ್ಲಿ ಅವರು ಪ್ರವಾಹದಿಂದ ಅವರು ಬೀಳ್ಸಿದ್ರು ಅಂತ ಕೂಡ ಹೇಳ್ತಾರೆ. ಮತ್ತೆ ಯಮುನಾ ಹಿಂದೆ ವಸುದೇವ ಮತ್ತೆ ಪಡೆದುಕೊಳ್ತಾನೆ. ಸೊ ಎನಿವೆ, ಸೊ ಇದು ಎಲ್ಲ ಎಷ್ಟೆಷ್ಟೋ ಕಾರಣಗಳು. ಹಾಗೆ ವಸುದೇವರಿಗೆ ಅಷ್ಟೊಂದು ಇದಾಗತ್ತೆ ಒಂದು ಸಮಯದಲ್ಲಿ. ಆದ್ರೆ ಯಮುನಾ ದೇವಿ ಅವ್ರಿಗೂ ಕೂಡ ಒಂದು ಅವಕಾಶ ಸಿಗುತ್ತೆ ಕೃಷ್ಣನ ತಮ್ಮೊಟ್ಟಿಗೆ, ತಮ್ಮ ನೀರಿನಲ್ಲಿ ತಮ್ಮೊಟ್ಟಿಗೆ ಕೃಷ್ಣನ ಇದನ್ನು ದಿವ್ಯ ಚಟುವಟಿಕೆ ಅನುಭವಿಸೋದಕ್ಕೆ ಅವ್ರಿಗೊಂದು ಅವಕಾಶ ಸಿಗುತ್ತೆ. ಮತ್ತೆ ಇಲ್ಲಿ ಹೇಳ್ತಾ ಇದ್ರು ಕೃಷ್ಣ ಇಲ್ಲಿ ಕ್ಷಮೆ ಯಾಚಿಸೋದು ಅಂದ್ರೆ ಕೃಷ್ಣ ಹೇಳ್ತಾ ಇರೋದು ಈ ರೀತಿ ನಮ್ಗೆ ಇಲ್ಲಿ ತಂದೆ ತಾಯಿಯರ ಸೇವೆ ಅಂತ ಕೂಡ ಹೇಳ್ತಾ ಇದ್ದಾರೆ ಪ್ರಭುಪಾದ. ಈ ಒಂದು ಪಾಯಿಂಟ್ ಕೂಡ ಪ್ರಭುಪಾದರು ಬಹಳ ಚೆನ್ನಾಗಿ ತೆಗೆದು ಹೇಳ್ತಾ ಇದ್ದಾರೆ. ಸೊ ಪರಮ ಪುರುಷನಾದ್ರೂ ಕೂಡ ಅವನು ಆ ರೀತಿ ತೋರಿಸಿತ್ತು, ತಂದೆ ತಾಯಿಯರ ಸೇವೆಯನ್ನು ಮಾಡಬೇಕು ಅಂತ. ಇಲ್ಲಿ ಒಂದು ಮುಖ್ಯ ಪಾಯಿಂಟ್ ಇಲ್ಲಿ, ಮಗ ಎಷ್ಟೇ ಮಹಾನುಭಾವನಿರಲಿ, ಎಷ್ಟೇ ಮಹಾನುಭಾವನಿರಲಿ, ಎಷ್ಟೇ ದೊಡ್ಡ ವ್ಯಕ್ತಿ ಇರಲಿ, ತಂದೆ ತಾಯಿಯರ ಸೇವೆ ಮಾಡುವುದು ಅವನ ಕರ್ತವ್ಯ ಅಂತ ಪ್ರಭುಪಾದ ಇದು ಕೂಡ ತೋರಿಸ್ತಾ ಇದ್ದಾರೆ. ಶ್ರೀರಾಮಚಂದ್ರನಾಗಿ ಕೂಡ ಭಗವಂತನು ತೋರಿಸಿದ್ದು, ಹಾಗೆ ಅಲ್ಲಿ ಕೃಷ್ಣನಾಗಿ ಕೂಡ ಭಗವಂತನು ತೋರಿಸಿದ್ದು. ಶ್ರೀರಾಮಚಂದ್ರನು ಹೇಳಿದ್ದು ನಾವು ಗೊತ್ತು ನಮ್ಗೆ. ಸೊ ತಕ್ಷಣವೇ ಅವರು ತಂದೆಯ ಮಾತನ್ನು ಕೇಳ್ತಾ ಅವರ ಇದನ್ನು ಬಿಟ್ಬಿಟ್ರು, ರಾಜ್ಯವನ್ನೇ ಬಿಟ್ಬಿಟ್ರು. ಎಲ್ಲ ರಾಜ್ಯದ ಜನರು, ಪ್ರಜಾಪ್ರಭುತ್ವ ಅಂತ ಹೇಳ್ತೇವೆ, ಆ ರೀತಿ ನೋಡಿದ್ರು ಕೂಡ ಎಲ್ಲರಿಗೂ ಕೂಡ ಶ್ರೀರಾಮಚಂದ್ರನೇ ರಾಜನಾಗ್ಬೇಕು. ಡೆಮೋಕ್ರಸಿ, ಪ್ರಜಾಪ್ರಭುತ್ವ, ಎಲ್ಲ ಓಟ್ ಇದ್ರೆ ಓಕೆ. ಸೊ ಆ ರೀತಿ ನೋಡಿದ್ರು ಆಗ್ಬೋದು. ಬೇಕಾದ್ರೆ ಶ್ರೀರಾಮಚಂದ್ರನ ಅವತರಿಸಿದಾಗ ಅಯೋಧ್ಯೆಯಲ್ಲಿ ಎಲ್ಲರಿಗೂ ಶ್ರೀರಾಮನೇ ಮಗ ರಾಜನಾಗ್ಬೇಕು. ಆದ್ರೂ ಕೂಡ ಅವ್ರ ತಂದೆ ಹೇಳಿದ್ದು ಬಿಟ್ಬಿಟ್ರು. ಎಲ್ಲರೆಲ್ಲ ಒಪ್ಪಿಗೆ ಇದ್ರು. ಅವರು ಪ್ರಭುಪಾದ ಚೆನ್ನಾಗಿ ಹೇಳ್ತಾರೆ, ಅವ್ರ ತಂದೆ ಹೇಳ್ಬೋದಾಗಿತ್ತು, ಅವರು ಏನು ನೀವು ನಿನ್ನ ಹೆಂಡತಿ ಮೇಲೆ ಅಷ್ಟು ಒಂದು ವ್ಯಾಮೋಹದಿಂದ ನನಗೆ ಈ ರೀತಿ ಹೊರಗೆ ಕಳಿಸ್ಬಿಡ್ತಾ ಇದೀರ, ನೀವು ಎಲ್ಲ ವನಕ್ಕೆ ಹೋಗ್ಬೇಕು 14 ವರ್ಷಕ್ಕೆ. ಸೊ ತಂದೆ ಹೇಳ್ಬೋದಾಯ್ತು ಶ್ರೀರಾಮಚಂದ್ರ. ಅದೇ ಶ್ರೀರಾಮಚಂದ್ರ ಹೇಳಿಲ್ಲ. ಅವ್ರ ತಂದೆಗೆ ಅಷ್ಟೇನಾ, ಅವ್ರ ತಂದೆ ಕೂಡ ಹೇಳಕ್ಕೆ ಮನಸ್ಸಿರ್ಲಿಲ್ಲ. ಫಸ್ಟ್ ಹೇಳ್ತಾರೆ ಅವರು ಅದನ್ನ ಕರೆದಿದ್ರು ಕೂಡ ಹೇಳಕ್ಕಾಗೋದಿಲ್ಲ ಅವ್ರಿಗೆ. ಸೊ ಆದ್ರೆ ಏನೋ ಅವರು ಆತರ ಧರ್ಮದ ಒಂದು ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅವ್ರ ಹೆಂಡತಿ ಕೊಟ್ಟ ಮಾತು. ಸೊ ಹಾಗೆ ಅವರು ಹೇಳ್ಬೇಕಾಯ್ತು ಅವರು
ಯಾರು ದಶರಥ ಮಹಾರಾಜರು. ಸೊ ಆದ್ರೆ ಶ್ರೀರಾಮಚಂದ್ರನು ಅದಕ್ಕೆ ಅಷ್ಟು ಚಿಕ್ಕ ವಿಷಯನ ಅಂತ ಹೇಳಿ ಹೋಗ್ಬಿಡ್ತಾರೆ. ಹಾಗೆ ಶ್ರೀರಾಮಚಂದ್ರನ ಭಗವಂತನು ಹಾಗೆ ರೀತಿಯಲ್ಲಿ ಇಲ್ಲಿ ಹೇಳ್ತಾರೆ. ಕೃಷ್ಣನು ಕೂಡ ಅದೇ ಶ್ರೀರಾಮಚಂದ್ರ ಕೃಷ್ಣ ರಾಮಚಂದ್ರ ಬೇರೆ ಅಲ್ಲ. ಸೊ ಅವ್ರು ಇಲ್ಲೂ ಕೂಡ ಮತ್ತೆ ವಸುದೇವ ಮತ್ತೆ ದೇವಕಿ ಅವ್ರಿಗೆ ಹೇಳೋದು, ಅಯ್ಯೋ ನಾವು ನಿಮ್ಗೆ ಏನು ಸೇವೆ ಮಾಡಲಿಲ್ಲ, ನಿಮಗೆ ನಿಮ್ಮ ಮಕ್ಕಳಾಗಿ ನಿಮ್ಗೆ ಅಂತ ಕೃಷ್ಣನು ಹೇಳೋದು. ಸೊ ಪ್ರಭುಪಾದರು ಒಂದು ಇದು ಭೌತಿಕ ಕೂಡ ನಾವು ಪಾಲನೆ ಮಾಡ್ಬೇಕು ನಾವು. ಹೇಳ್ತಾರೆ ಯಾರು ಪ್ರಹ್ಲಾದ ಮಹಾರಾಜರು ಅವ್ರ ತಂದೆಗೆ ಉಪದೇಶ ಕೊಡ್ತಾ ಇದ್ರು, ಆದ್ರೂ ಕೂಡ ಒಂದು ಒಳ್ಳೆ ಇದರಿಂದ ಕೊಡ್ತಾ ಇದ್ರು. ಆದ್ರೆ ಅವರ ಮೇಲೆ ಒಂಥರ ದ್ವೇಷದಿಂದ ಇದರಿಂದ ಇನ್ನೊಂದು ಆ ರೀತಿ ಇರ್ಲಿಲ್ಲ. ಯಾವಾಗಲೂ ಪ್ರಹ್ಲಾದ ಮಹಾರಾಜರಿಗೆ ಅವ್ರ ತಂದೆಯ ಮೇಲೆ ಅವ್ರು ನಮಸ್ಕರಿಸ್ತಾ ಇದ್ರು ಅಂತಾನೆ ಹೇಳ್ತಾರೆ. ಅವ್ರು ನಮಸ್ಕರಿಸಿ ಮತ್ತೆ ಅವ್ರಿಗೆ ಉಪದೇಶ ಕೊಡ್ತಾ ಇದ್ರು ಅಂತ ಹೇಳ್ತಾರೆ. ಸೊ ಹೀಗೆ ಭೌತಿಕವಾಗಿ ಕೂಡ ನಾವೆಷ್ಟು ಕಲಿಬೇಕು, ನಾವು ಭೌತಿಕವಾಗಿ ಕೂಡ ಕಲ್ಚರ್ ಸಂಸ್ಕೃತಿ ಈಗ ಹೇಗಿದೆ ಇದು. ಯಾಕಂದ್ರೆ ನಮಗೆ ಈಗ ಅಸ್ತಿತ್ವ ಇರೋದೇ ಕಾರಣ ತಂದೆ ತಾಯಿ. ಸೊ ಹಾಗೆ ನಾವು ಸೇವೆ ಮಾಡಲೇಬೇಕು ಅಂತ ಕೂಡ ಇಲ್ಲಿ ಪಾಯಿಂಟ್ ಕ್ಲಿಯರ್ ಆಗಿ ಹೇಳ್ತಾರೆ. ಮಗ ಎಷ್ಟೇ ಮಹಾನುಭಾವನಾಗಿರಲಿ ತಂದೆ ತಾಯಿರ ಸೇವೆ ಮಾಡೋದು ಅವನ ಕರ್ತವ್ಯ. ಇಂಪಾರ್ಟೆಂಟ್ ಪಾಯಿಂಟ್. ಆಮೇಲೆ ಇನ್ನ ಅಂದ್ರೆ ದೇವರ ಪರಮ ಪಿತೃತ್ವವನ್ನು ಒಪ್ಪಿಕೊಳ್ಳದ ನಾಸ್ತಿಕರಿಗೆ ಪರೋಕ್ಷವಾಗಿ ಪಾಠ ಕಲಿಸುವುದೇ ಕೃಷ್ಣನ ಉದ್ದೇಶ. ಹರೇ ಕೃಷ್ಣ. ಸೊ ದೇವರ ಪರಮ ಪಿತೃತ್ವವನ್ನು ಒಪ್ಪಿಕೊಳ್ಳದ ನಾಸ್ತಿಕರಿಗೆ ಪರೋಕ್ಷವಾಗಿ ಪಾಠ ಕಲಿಸುವುದೇ ಕೃಷ್ಣನ ಉದ್ದೇಶ. ಆಕ್ಚುಲಿ ಕೃಷ್ಣ ನಮ್ಮೆಲ್ಲರ ಪಿತ. ಸೊ ಹಾಗಿರುವಾಗ ನಾವು ಎಷ್ಟು ಕೃಷ್ಣನಿಗೆ ಇದಿರ್ಬೇಕು, ಆಭಾರಿಯಾಗಿರ್ಬೇಕು, ಮತ್ತೆ ಎಷ್ಟು ಒಂದು ಸೇವಾ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು ನಾವು. ಸೊ ನಾಸ್ತಿಕ ಅಂದ್ರೆ ಕೃಷ್ಣನು ಇಲ್ಲ, ಒಪ್ಪೋದಿಲ್ಲ. ಸೊ ಇದು ಒಂದು ಅಷ್ಟು ಇದಕ್ಕಿಂತ ಹೇಳ್ತಾರೆ ಕಂಡೆಮ್ಡ್ ಅಂತಾನೆ ಹೇಳ್ತಾರೆ ಪ್ರಭುಪಾದ ಮಾತಿನಲ್ಲಿ. ಅವರು ನಾವು ಭಗವಂತನ ಕೃಷ್ಣನನ್ನು ನಾವು ಗುರುತಿಸ್ತಿಲ್ಲ ಅಂದ್ರೆ, ನಾವು ಅವನನ್ನು ಆತರ ಗೌರವಿಸ್ತಿಲ್ಲ ಅಂದ್ರೆ ಅದು ನಮ್ಮ ಜೀವನದ ಅದು ಕಂಡೆಮ್ ನರಕಕ್ಕೆ ಹೋಗಕ್ಕೆ ನಮಗೆ ಖಂಡಿತ ಆ ರೀತಿ. 18 ಭಗವಂತನ ಪಾದ ಪದ್ಮ ಧೂಳಿಯನ್ನು ಒಂದೇ ಒಂದು ಅಗ್ರಾಣಿಸಿದರೂ ಸಾಕು, ಅನಂತರ ಯಾರಿಂದಲಾದರೂ ಅವನನ್ನು ಮರೆಯುವುದು ಸಾಧ್ಯವೇ? ತನ್ನ ಹುಬ್ಬುಗಳನ್ನು ಕೇವಲ ಒಮ್ಮೆ ಚಲಿಸುವುದರ ಮೂಲಕ ಕೃಷ್ಣನು ಭೂಮಿಗೆ ಭಾರವಾದವರಿಗೆ ಮರಣಾಂತಿಕ ಪೆಟ್ಟು ಕೊಟ್ಟನು. ಭಗವಾನ್ ಶ್ರೀಕೃಷ್ಣನು ವಿಧೇಯ ಪುತ್ರನ ಪಾತ್ರ ನಿರ್ವಹಿಸಿದನಾದರೂ ಅವನು ಸಾಮಾನ್ಯ ಮಾನವನೆಂದು ಒಪ್ಪಿಕೊಳ್ಳಲಾಗದು. ಅವನ ಕಾರ್ಯಾಚರಣೆಗಳು ಎಷ್ಟು ಅಸಾಧಾರಣವಾದುದೆಂದರೆ ಕೇವಲ ತನ್ನ ಹುಬ್ಬುಗಳನ್ನು ಏರಿಸುವಷ್ಟರಿಂದಲೇ ಅವನು ಭೂಮಿಗೆ ಭಾರವಾದವರಿಗೆ ಮರಣಾಂತರಕ್ಕೆ ಪೆಟ್ಟು ನೀಡಬಲ್ಲವನಾಗಿದ್ದನು. ಸೊ ಇವತ್ತಿಗೆ ಲಾಸ್ಟ್ ಇಲ್ಲಿ ಎಂಡ್ ಮಾಡ್ತೀನಿ ನಾನು. ಭಗವಾನ್ ಶ್ರೀಕೃಷ್ಣನನ್ನು ಛೇದಿ ದೊರೆಯು ಶಿಶುಪಾಲ ದ್ವೇಷಿಸಿದರೂ ಯೋಗಾಚರಣೆಯಲ್ಲಿ ಅವನು ಹೇಗೆ ಯಶಸ್ಸನ್ನು ಸಾಧಿಸಿದ ಎಂಬುದನ್ನು ನೀನು ಸ್ವತಃ ಕಂಡಿರುವೆ. ನಿಜವಾದ ಯೋಗಿಗಳು ತಮ್ಮ ನಾನಾ ಯೋಗಾಭ್ಯಾಸಗಳ ಮೂಲಕ ಬಹಳ ಆಸಕ್ತಿಯಿಂದ ಇಂತಹ ಯಶಸ್ಸಿಗಾಗಿ ಹಂಬಲಿಸುತ್ತಾರೆ. ಕೃಷ್ಣನ ಅಗಲಿಕೆಯನ್ನು ಯಾರು ತಾನೇ ಸಹಿಸಬಲ್ಲರು? ಓಕೆ, ಹರೇ ಕೃಷ್ಣ. ಸೊ ಯಾರಾದ್ರೂ ಏನಾದ್ರು ಹೇಳ್ತೀರಾ, ಪ್ರಶ್ನೆಗಳಿದ್ರೆ?
ಮತ್ತೆ ಮತ್ತೆ ನಾವು ಕೇಳೋದು ಏನಂದ್ರೆ, ಕೃಷ್ಣ ನಾಸ್ತಿಕರು ಕೂಡ ಅವರು ಇದನ್ನು ಪಡಿತಾರೆ. ಈ ಏನಿದು ಕೃಷ್ಣನ ಆ ದೇಹಕ್ಕೆ ಲೀನರಾಗುವ ಒಂದು ಇದನ್ನು ಧರ್ಮ ಸಾಯುಜ್ಯ. ಸೊ ಆತರ ಪಡೆಯೋದ್ರಿಂದ ಈ ಜ್ಞಾನಿಗಳು, ಯೋಗಿಗಳು ಇದರಿಂದ ಪಡೆಯೋ ಒಂದು ವಿಶೇಷವಾದ ಏನೂ ಇಲ್ಲ, ಸ್ಥಾನ ಇಲ್ಲ. ಸೊ ಹಾಗೆ ಕೃಷ್ಣನ ಭಕ್ತಿಯಿಂದ ಮಾತ್ರ ನಾವು ಇನ್ನೂ ಹೆಚ್ಚು ಕೃಷ್ಣನ ಸೇವೆ ಮಾಡುವ ಸ್ಥಾನವನ್ನು ಪಡಿತೇವೆ ನಾವು. ಇಲ್ಲಾಂದ್ರೆ ಈ ಸ್ಥಾನ ಇದು ಕೃಷ್ಣನನ್ನು ಆ ರೀತಿಯ ಒಂದು ವೈರತ್ವವನ್ನು ಬೆಳೆಸಿದವರು ಕೂಡ ಪಡಿತಾ ಇದ್ದಾರೆ. ಸೊ ಇದೆ ಇಲ್ಲಿ ಶಿಶುಪಾಲ ಆ ರೀತಿ ರಾಜಸೂಯ ಯಜ್ಞ ಸಮಯದಲ್ಲೇ ಸೊ ಅವರು ಎಲ್ಲರಿಗೂ ಕಾಣಿಸ್ಕೊಳ್ಳೋ ರೀತಿಯಲ್ಲೇ ಅವರ ದೇಹದಿಂದ ಆತ್ಮ ಕೃಷ್ಣನ ದೇಹಕ್ಕೆ ಒಂದಾಗುದು ಅಂತ ಹೇಳೋದು. ಇದು ಮತ್ತೆ ಯೋಗಾಭ್ಯಾಸಗಳಿಂದ ಪಡೆಯೋದು ಅದೇ ಸೇಮ್. ಇದೇನಿದು ವಿಶೇಷತೆ ಏನಿದೆ? ಇವರು ಯಾರು ಧೃತರಾಷ್ಟ್ರ ಕೂಡ ಇದನ್ನೇ ಪಡೆದದ್ದು ಅಂತ ಕೇಳ್ತಾರೆ. ಮತ್ತೆ ಅವರಿಗೆ ಪಾಂಡವರ ಮೇಲೆ ವೈರತ್ವ ಇತ್ತು. ಆಗಿರೋದ್ರಿಂದ ಅವ್ರಿಗೆ ವಿದುರರು ಅವ್ರಿಗೆ ಉಪದೇಶಿಸಿದ್ದು, ಅವ್ರಿಗೆ ತಪಸ್ಸೆ ಮಾಡಿ ಅವರು ಈ ಬ್ರಹ್ಮ ಸಾಯುಜ್ಯವನ್ನು ಪಡೆದಿದ್ದು. ಆದ್ರೆ ಅವರು ಶುದ್ಧ ಭಕ್ತರಾಗಿ ವೈಕುಂಠ ಕೂಡ ಅವ್ರಿಗೆ ಸಿಗ್ಲಿಲ್ಲ. ಪ್ರಭುಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಶ್ಲೋಕ 13ರಲ್ಲಿ ಅನುವಾದದಲ್ಲಿ ಊರ್ಧ್ವ ಮಧ್ಯ ತು ಅಧೋ ಬ್ರಹ್ಮಾಂಡದ ಗ್ರಹವ್ಯೂಹಗಳ ಸಕಲ ದೇವತೆಗಳು ಮಹಾರಾಜ ಯುಧಿಷ್ಠಿರನು ಆಚರಿಸಿದ ರಾಜಸೂಯ ಮಂಟಪದಲ್ಲಿ ಸೇರಿದರು. ಅವರು ಎಲ್ಲರೂ ಭಗವಾನ್ ಕೃಷ್ಣ ಬ್ರಹ್ಮನ ಸೃಷ್ಟಿಯ ಪರಮ ಕೌಶಲ ಎಂದು ತಿಳಿದರು. ಇಲ್ಲಿ ದೇವತೆಗಳು ಮಧ್ಯಲೋಕ ಅಧೋಲೋಕದಲ್ಲೂ ಇರ್ತಾರ ಪ್ರಭುಜಿ? ಊರ್ಧ್ವ ಲೋಕದಲ್ಲಿ ಇರ್ತಾರೆ? ಅದಕ್ಕೆ ನಂಗೆ ಕನ್ಫ್ಯೂಷನ್ ಆಯ್ತು ಪ್ರಭುಜಿ. ಕೆಳಗೆಲ ಲೋಕದಲ್ಲಿ ಒಂದು ರೀತಿ ದೇವತೆಗಳೆಲ್ಲ ಅವರು ಯಾರು ನಿಮ್ಮ ಬಲಿ ಮಹಾರಾಜರೆಲ್ಲರೂ ಕೂಡ ಭಕ್ತರೇ. ಅವರು ಕೂಡ ಕೆಳಲೋಕದಲ್ಲೇ ಇದ್ದಾರೆ, ಸುತಲದಲ್ಲಿದ್ದಾರೆ ಅವರು. ಮತ್ತೆ ನೆಕ್ಸ್ಟ್ ಇದ್ರೆಲ್ಲ ಅವರು ದೇವತೆ ಆಗ್ತಾರ, ಇಂದ್ರ ಆಗ್ತಾರ ಅವರು. ಸತ್ಯಕ್ಕೆ ಅವರು ಕೂಡ ಏನಂತ ಹೇಳೋದು ಅವ್ರಿಗೆ? ಅಂದ್ರೆ ಅವರು ಅಸುರ ಆಗಿದ್ದರು ಅಲ್ಲ, ಅಸುರ ವಂಶ ಅಂತ ಹೇಳ್ತೇವೆ, ಆದ್ರೆ ಕೂಡ ಅವರು ಭಕ್ತರೇ ಅವರು. ಮತ್ತೆ ಫಸ್ಟ್ ಎಲ್ಲ ಕಡೆಯಿಂದಾನು ಬಂದ್ರು ಅನ್ಸುತ್ತೆ. ದೇವತೆಗಳು ಅಷ್ಟೇ ಅಲ್ಲ, ಮತ್ತೆ ಎಲ್ಲರೂ ಬಂದ್ರ ಅಂತ ಬೇರೆ ಎಲ್ಲ ಲೋಕಗಳಿಂದ ಬಂದಿದ್ದಾರೆ ಪ್ರಭುಜಿ ಆ ಒಂದು ರಾಜಸೂಯಕ್ಕೆ. ಎಲ್ಲ ಲೋಕಗಳಿಂದ ಬಂದಿದ್ದಾರೆ. ಭಕ್ತರನ್ನವ್ರು ಎಲ್ಲ ಕಡೆ ಇರ್ತಾರ ಅಂತ. ಈಗ ಒಂದೊಂದ್ಸಲ ಈ ತರ ಅಸುರ ಸಮಾಜದಲ್ಲಿ ಇದ್ರು, ಒಬ್ಬೊಬ್ರು ಇದರ ಯಾರು ಬಲಿ ಮಹಾರಾಜರಿದ್ದಾರೆ, ಸೊ ಅದೇ ರೀತಿಯಲ್ಲಿ ಇರ್ತಾರ ಅಂತ ಭಕ್ತರು. ಯಾರಾದ್ರೂ ಭಕ್ತರಿದ್ದೇ ಇರ್ತಾರೆ, ಸ್ವಲ್ಪ ಜನ ಭಕ್ತರಿದ್ದೇ ಇರ್ತಾರೆ. ಅಂದ್ರೆ ಇಲ್ಲಿ ಭಕ್ತರನ್ನು ದೇವತೆಗಳನ್ನಂತ ತಗೊಂಡಿದ್ದಾರೆ, ಆತರ ತಗೊಳ್ತಾರ ಹೇಗೆ ಅಂತ. ತರ ಇಲ್ಲಿ ಸಕಲ ದೇವತೆಗಳು ಅಂತ ಕೇಳಿದ್ದಾರೆ. ನಾಗ ದೇವತೆಗಳು ಕೆಳಗಿನ ಲೋಕದಲ್ಲಿ ಅವರು ದೇವತೆಗಳು ಅಂತ ಹೇಳ್ತೀವಲ್ಲ. ಹೌದು, ನಾಗ ದೇವತೆಗಳು ಬಂದಿದ್ರು. ಕೆಳಗಿನ ಲೋಕದಲ್ಲಿ ನಾಗ ದೇವತೆಗಳು ಇರ್ತಾರೆ. ಅವರು ಕೂಡ ಇವ್ರನ್ನೆಲ್ಲ ಯಾರು ನಾಗ ಕನ್ಯರೆಲ್ಲ ಇವ್ರನ್ನ ಪೂಜಿಸ್ತಾರೆ ಅಂತ ಹೇಳ್ತಾರಲ್ಲ, ಅನಂತ ಶೇಷ ಅಲ್ಲಿ ಕೆಳಲೋಕದಲ್ಲಿ ಅದರ ವಿವರಣೆ ಇದೆ ಹಾಗೆ. ಸೊ ಅವರೆಲ್ಲ ಅವ್ರು ಭಕ್ತರೇ ಹಾಗೆ ನೋಡಿದ್ರೆ ಅವರೆಲ್ಲ. ಹೌದು, ಲಿಟ್ರಲ್ ಟ್ರಾನ್ಸ್ಲೇಷನ್ ದೇವತೆಗಳಂದ್ರೆ ನಾವು ಹೇಳೋದು ಉನ್ನತ ಲೋಕಗಳಿರೋದು ಅಂತ. ಅದೇ ಆತರ ಸತ್ವಗುಣ ಅತಿ ಹೆಚ್ಚು ಸತ್ವಗುಣದಲ್ಲಿ ಇರೋರು ಉನ್ನತ ಲೋಕಗಳಿಲ್ಲ. ಮಧ್ಯ ಲೋಕದಲ್ಲೂ ಕೂಡ ಮಧ್ಯಲೋಕದ ಜೀವಿ, ಮಧ್ಯಲೋಕ ಅಂದ್ರೆ ನಮ್ಮ ಭೂಲೋಕ ಬಿಟ್ಟು ಬೇರೆದು ಇದೆ, ಭುವರ್ ಲೋಕ, ಇದು ಕೂಡ ಮಧ್ಯ ಲೋಕ ಅಂತ ಹೇಳ್ತಾರಲ್ಲ. ಮಧ್ಯದ್ದು, ಕೆಳಗದ್ದು, ಮೇಲಿದ್ದು ಅಂತ. ಸಾಧಾರಣವಾಗಿ ಹೆಚ್ಚು ಕಡಿಮೆ ಗೊತ್ತು ಅವ್ರಿಗೆ ಕೃಷ್ಣನ ಪರಮ ಪುರುಷ ಅಂತ. ಆದ್ರೂ ಕೂಡ ಇಲ್ಲಿ ಹೇಳ್ತಾ ಇರೋದು, ಅವರು ಕೃಷ್ಣನು
ಬ್ರಹ್ಮನ ಸೃಷ್ಟಿ ಅಂತ ಭಾವಿಸಿದ್ರು, ಅತಿ ಅದ್ಭುತವಾದ ಬ್ರಹ್ಮನ ಸೃಷ್ಟಿ ಆತರ ಆ ರೀತಿ ಕೂಡ ಭಾವಿಸಿದ್ರು ಅಂತ ಹೇಳ್ತಾರೆ. ಬಹಳ ಜನ ಆತರ ಭಾವಿಸಿದ್ರು. ಆದ್ರೆ ಪ್ರಭುಪಾದ ಎಕ್ಸ್ಪ್ಲನೇಷನ್ ಅದೇ, ಸರಿಯಾಗಿ ಕೃಷ್ಣನ್ ಯಾರಿಗೂ ಅರ್ಥ ಮಾಡ್ಕೊಳ್ತಾರೆ ಅವರು ನಾವು ಹೋಗ್ಬಿಡ್ತಾರೆ ಹೇಳ್ತಾರೆ. ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಆ ಚಕ್ಷು, ಆ ದೃಷ್ಟಿ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಪರ್ಟಿಕ್ಯುಲರ್ಲಿ ನನಗೆ ಅನ್ಸುತ್ತೆ ಇದು ಬೇರೆ ಅವತಾರಗಳಲ್ಲಿ ಬಹಳ ಮುಖ್ಯ ಅನ್ಸುತ್ತೆ. ಅವರು ಅವತರಿಸಿದಾಗ ಕೂಡ ಕೃಷ್ಣನು ನರಸಿಂಹನಾಗಿ, ವರಾಹನಾಗಿ ಒಂದು ರೂಪದಲ್ಲಿ, ಆಗ ಯಥಾರ್ಥವಾಗಿ ಅರ್ಥ ಮಾಡ್ಕೊಂಡ್ರೆ ಕೇವಲ ಭಗವದ್ಧಾಮಕ್ಕೆ ಹೋಗಕ್ಕಾಗುತ್ತೆ. ಸೊ ಇದು ಶ್ರೀರಾಮಚಂದ್ರ ಬೇರೆ ಅವತಾರಗಳಲ್ಲಿ ಸ್ವಲ್ಪ ವಿಶೇಷ ಅನುಗ್ರಹ ಕೊಡ್ತಾರೆ ಅಂತ ಹೇಳ್ತಾರೆ. ಹೇಗೆ ಅಂದ್ರೆ ಅವರ ಅಯೋಧ್ಯೆ ಎಲ್ಲ ನಿವಾಸಿಗಳು ಭಗವದ್ಧಾಮಕ್ಕೆ ಹೋಗ್ಬೋದು. ಅವರು ಅರ್ಥ ಮಾಡ್ಕೊಂಡ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅವ್ರು ಕೂಡ ಅವ್ರು ಹೋದ್ರೆ ಅನ್ಕೊಳ್ಬೋದು ಆ ರೀತಿ. ಈ ಕೃಷ್ಣನ ಅವತಾರದಲ್ಲಿ ಹೇಳೋದು ಕೃಷ್ಣನ ಸಂಪೂರ್ಣ ವಿಶ್ವವನ್ನೇ ಎಲ್ಲ ಜೀವಿಗಳು ಧರಿಸ್ಕೊಬೋದ. ಹಾಗೆ ಅವರು ಒಂದು ರೀತಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬೋದೇನೋ, ಆದ್ರೆ ಅವ್ರಲ್ಲಿ ಹೋಗ್ತಾ ಇದ್ರೆ ಅವ್ರು ಅರ್ಥ ಮಾಡ್ಕೊಂಡ್ಮೇಲೆ ಹೋಗಕ್ಕಾಗೋದು ಕೂಡ ಇದೆ. ಮತ್ತೆ ಮುಂದೆ ವಿವರಣೆಯನ್ನು ಕೂಡ ಹೇಳ್ತಾರೆ. ಮಹಾಭಾರತ ಇದ್ರಲ್ಲಿ ಕೂಡ ಅವರೆಲ್ಲರೂ ಕೂಡ ಅರ್ಜುನನ ಬಾಣದಿಂದ ಅವರು ಎಲ್ಲ ಪಾಪಗಳಿಂದ ಮುಕ್ತರಾದರು. ಮತ್ತೆ ಅವ್ರು ಕೃಷ್ಣನ ನೋಡ್ತಾ ಅವ್ರು ವೈಕುಂಠಕ್ಕೆ ಹೋಗ್ತಾರೆ. ಕೃಷ್ಣ ಅವತಾರದ ವಿಶೇಷತೆ ಇದೆ. ನನಗೆ ಅರ್ಥ ಆಗೋದು